ನಮಸ್ಕಾರ ನ್ಯೂಸ್ ಅಂಡ್ ವೇವ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಹತ್ವದ ಅಥವಾ ಭಾರಿ ಆತಂಕಕ್ಕೆ ಕಾರಣವಾದಂತಹ ಘಟನೆ ನಿನ್ನೆಯ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ರಸ್ತೆಯಲ್ಲಿರುವಂತಹ ಮರವೂರು ಸೇತುವೆಯ ಒಂದು ಬಿರುಕು ಅಥವಾ ಭಾಗಶಃ ಕುಸಿತವಾದಂಥ ಘಟನೆ. ಮಂಗಳೂರು ಇದು ಏರ್ಪೋರ್ಟ್ ಅಂತ ಹೇಳಿದ್ರೆ ಅದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈ ಒಂದು ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವಂತ, ಅಂದರೆ ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಮತ್ತು ಮಂಗಳೂರಿನಿಂದ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತ ನೇರ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಬರುವಂತ ಮರವೂರು ಸೇತುವೆ, ಫಲ್ಗುಣಿ ನದಿಗೆ ಕಟ್ಟಲಾಗಿರುವಂತಹ ಸೇತುವೆ, 53 ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಸೇತುವೆಯಲ್ಲಿ ಸೇತುವೆ ಪಿಲ್ಲರ್ಗಳಲ್ಲಿ ಅದು ಪಿಲ್ಲರ್ ಸುಮಾರು 3 ಅಡಿಯಷ್ಟು ಕುಸಿತವಾಗಿದೆ. ಅಂದರೆ ಎನಿ ಕಾಸ್ಟ್ ಯಾವುದೇ ರೀತಿಯ ವಾಹನಗಳ ಸಂಚಾರಕ್ಕೆ ಸಾಧು ಅಲ್ಲ. ಸೊ ಇಂಥ ಒಂದು ಘಟನೆ ನಿನ್ನೆ ಏನು ವರದಿಯಾಗಿತ್ತು. ಈ ಘಟನೆಯ ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳು ಇವತ್ತು ಚರ್ಚೆಗೆ ಬರ್ತಾ ಇದೆ. ಎಸ್, ಇದು ಒಂದು ಕಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿರುವಂಥ ಸೇತುವೆ, ಇನ್ನೊಂದು ಕಡೆ ಈ ಸೇತುವೆಯ ಒಂದು ಏನು ಸ್ಟೆಬಿಲಿಟಿ ಬಗ್ಗೆ, ಭದ್ರತೆ ಬಗ್ಗೆ ಅನುಮಾನಗಳನ್ನು ಈ ಹಿಂದೆ, ಅಂದರೆ ಎಕ್ಸಾಕ್ಟ್ಲಿ 1 ತಿಂಗಳ ಹಿಂದೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಏನು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಪ್ರಕಟ ಮಾಡಿದ್ರು. ಯಾಕಂದ್ರೆ ಅವರು ಆ ರಸ್ತೆಯಲ್ಲಿ ಹೋಗ್ತಾ ಇರುವವರು ಕಳವಾರು ಮೊಹಮ್ಮದ್ ಅವರು ಈ ಒಂದು ಮೊಬೈಲ್ ವಿಡಿಯೋ ಮಾಡಿ ಅವರು ರಸ್ತೆಯಲ್ಲಿ ಓಡಾಡ್ತಾ ಇರೋ ಸಂದರ್ಭದಲ್ಲಿ ಅವರು ರಸ್ತೆಯಲ್ಲಿನ ಈ ಒಂದು ಸೇತುವೆ ಮೇಲಿನ ಬಿರುಕುಗಳನ್ನು ನೋಡಿದ್ದಾರೆ. ಆ ಬಿರುಕುಗಳನ್ನು ಅವರು ತನ್ನ ಮೊಬೈಲ್ನಲ್ಲಿ ಶೂಟಿಂಗ್ ಮಾಡಿ ಆ ನಂತರ ತನ್ನ ಸ್ನೇಹಿತರ ವಾಟ್ಸಾಪ್ ಗ್ರೂಪ್ನಲ್ಲಿ ಅದನ್ನು ಪ್ರಸಾರ ಮಾಡಿದ್ರು. ಅಂತಿಮವಾಗಿ ಸಾಕಷ್ಟು ಜನ ಅವತ್ತೇ ಈ ವಿಚಾರವಾಗಿ ಮಾತನಾಡಿದ್ರು. ಸಾಮಾನ್ಯ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ದರೆ, ಮಿನಿಮಮ್ ಕಾಮನ್ ಸೆನ್ಸ್ ನಾವು ಹೇಳ್ತೇವಲ್ಲ, ಅಂಥದ್ದು ಏನಾದರೂ ಲೋಕೋಪಯೋಗಿ ಇಲಾಖೆಗೆ, PWD ಡಿಪಾರ್ಟ್ಮೆಂಟ್ಗೆ, ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿ PWD ಡಿಪಾರ್ಟ್ಮೆಂಟ್ ಅನ್ನ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆ, ಲೋಕೋಪಯೋಗಿ ಇಲಾಖೆಯವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ದರೆ ಖಂಡಿತವಾಗಿಯೂ ಈ ಬಿರುಸಿನ ಮಳೆಯ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇರಲಿಲ್ಲ. ಇದು ಒಂದು ವಿಚಾರ. ಇನ್ನೊಂದು ಕಡೆ ಕೇವಲ ಲೋಕೋಪಯೋಗಿ ಇಲಾಖೆಯನ್ನಷ್ಟೇ ದೂರಿದರೆ ಫಲ ಇಲ್ಲ, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲಾಡಳಿತ ಎಲ್ಲರ ಜವಾಬ್ದಾರಿ ಕೂಡ. ಯಾಕಂತ ಹೇಳಿದ್ರೆ ಈ ರಸ್ತೆ ಸಂಪರ್ಕ ಕಲ್ಪಿಸುವಂಥದ್ದು ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೇರವಾಗಿ ಸಂಪರ್ಕ ಕಲ್ಪಿಸುವಂಥ ಏಕೈಕ ರಸ್ತೆ ಇದು. ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಬರುವವರಿಗೆ, ಮಂಗಳೂರಿನಿಂದ ವಿಮಾನ ನಿಲ್ದಾಣಕ್ಕೆ ಹೋಗುವವರಿಗೆ ಇಂಥ ಒಂದು ಪ್ರಮುಖ ಮತ್ತು ಆದ್ಯತೆಯ ರಸ್ತೆಯಲ್ಲಿ ಇರುವಂತಹ ಸೇತುವೆಯಲ್ಲಿ ಈ ರೀತಿ ಬಿರುಕು ಬಂದಿದೆ ಅನ್ನುವುದನ್ನು ಏನು ತಿಂಗಳ ಹಿಂದೆಯೇ ಸಾಮಾಜಿಕ ಕಾರ್ಯಕರ್ತರು ಆಡಳಿತದ ಗಮನ ಸೆಳೆದಾಗ ನಮ್ಮ ಆಡಳಿತ ಏನು ಮಾಡಿತ್ತು ಒಂದು ವಿಚಾರ ಇಲ್ಲಿ ಗಮನಿಸಿಕೊಳ್ಳಿ. ಕೇರಳಕ್ಕೆ ಹೋಗುವಂತ ಅಥವಾ ಗೋವಾಕ್ಕೆ ಹೋಗುವಂತ ಅಥವಾ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಏನು ಧಾರ್ಮಿಕ ಕ್ಷೇತ್ರಗಳಿಗೆ ಬರುವಂತ ಉನ್ನತ ಅಧಿಕಾರಿಗಳಿರ್ಬೋದು, ಅಥವಾ ರಾಜ್ಯಪಾಲರುಗಳಿರ್ಬೋದು, ಅಥವಾ ಕೇಂದ್ರ ಸಚಿವರುಗಳಿರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇರಬಹುದು, ಈ ರಸ್ತೆ ಮೂಲಕ ಸಾಗ್ತಾರೆ. ಒಂದು ವೇಳೆ ಅಂತ ಯಾರಾದರೂ VIP ಹೋಗ್ತಾ ಇದ್ದ ಸಂದರ್ಭದಲ್ಲಿ, ಒಂದು ವೇಳೆ ಅಂತ VIP ಬರುವಂತ ಸಂದರ್ಭದಲ್ಲಿ ಈ ರಸ್ತೆ ಏನಾದರೂ ಅಥವಾ ಈ ಸೇತುವೆ ಈ ರೀತಿಯ ಕುಸಿತಕ್ಕೆ ಒಳಗಾಗಿ ಏನಾದರೂ ಅಪಘಾತ ನಡೀತಿದ್ದರೆ ಮಂಗಳೂರಿನ ಮಾನ ಮರ್ಯಾದೆ, ಮಂಗಳೂರು ಏನು ಜಿಲ್ಲಾಡಳಿತದ ಮಾನ ಮರ್ಯಾದೆ ಎಲ್ಲಿರ್ತಿತ್ತು ಆಲೋಚನೆ ಮಾಡಿ. ತಿಂಗಳಲ್ಲಿ ಕನಿಷ್ಠ 1-2 ರಾಜ್ಯಪಾಲರುಗಳಾದರೂ ವಿಮಾನ ನಿಲ್ದಾಣದಿಂದ ಮಂಗಳೂರು ಮೂಲಕವಾಗಿ ಗೋವಾಕ್ಕೋ ಅಥವಾ ಕೇರಳಕ್ಕೋ ಸಂಚರಿಸ್ತಾರೆ. ಕೇಂದ್ರದ ಸಾಕಷ್ಟು ಮಂತ್ರಿಗಳು ಈ ರಸ್ತೆಯಲ್ಲಿ ಓಡಾಡ್ತಾರೆ. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಇದರ ಕೇರಳ ಅಥವಾ ಗೋವಾ ಅಥವಾ ಕರ್ನಾಟಕಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಮಂಗಳೂರು ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಸಂಪರ್ಕಿಸುವಂಥ ಈ ರಸ್ತೆಯ ಮೂಲಕನೇ ಓಡಾಡ್ತಾರೆ. ಒಂದು ವೇಳೆ ಇಂಥ ಯಾರಾದರೂ VIP ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಈ ಬಿರುಕು, ಈ ಒಂದು ರೀತಿಯ ಅವಘಡ ಕಾಣಿಸಿಕೊಂಡಿದ್ದರೆ, ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ಪ್ರಮುಖ ರಸ್ತೆಯ ಸೇತುವೆ ಈ ರೀತಿ ಬಿರುಕು, ಈ ರೀತಿಯ ಕುಸಿತಗೊಂಡ ಸಂದರ್ಭದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಏನ್ ಮಾಡ್ತಾ ಇತ್ತು ಅನ್ನೋದು ಇವತ್ತು ರಾಷ್ಟ್ರೀಯ ಮಟ್ಟದ ಒಂದು ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಏನೋ ಅಂತ ಒಂದು ಮುಖಭಂಗ ತಪ್ಪಿದೆ. ಆದರೆ
ಬಹುದೊಡ್ಡ ಕರ್ತವ್ಯ ಲೋಪ ಮತ್ತು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ಜೊತೆಗೆ ನಮ್ಮ ಜನಪ್ರತಿನಿಧಿಗಳ ಲೋಪ ಕೂಡ ಇಲ್ಲಿ ಎದ್ದು ಕಾಣುವಂಥದ್ದು. ಯಾಕಂತೇಳಿದ್ರೆ ಎಸ್ ಸೇತುವೆ 53 ವರ್ಷದ್ದು ಹಳೆಯದು, ಎಸ್ ಒಪ್ಪಿಕೊಳ್ಳೋಣ. ಆದರೆ ಅದು ಈ ರೀತಿಯ ಯಾಕಂತ ಹೇಳಿದ್ರೆ ಅದರ ಸ್ಟೆಬಿಲಿಟಿಯನ್ನು ಚೆಕ್ ಮಾಡುವಂಥದ್ದನ್ನು, ಅದರ ಧಾರಣ ಸಾಮರ್ಥ್ಯ ಏನಂತದನ್ನು ಚೆಕ್ ಮಾಡುವಂಥದ್ದನ್ನು ಲೋಕೋಪಯೋಗಿ ಇಲಾಖೆ ಆಗಿಂದಾಗೆ ಮಾಡ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ 53 ವರ್ಷಗಳ ಹಿಂದೆ ಸೇತುವೆ ನಿರ್ಮಾಣ ಆದಾಗ ವಾಹನ ಸಂಚಾರ ಅದು ಅತ್ಯಂತ ವಿರಳವಾಗಿತ್ತು, ಎಸ್ ಒಪ್ಪಿಕೊಳ್ಳುವ. ಆದರೆ ವರ್ಷದಿಂದ ವರ್ಷಕ್ಕೆ ವಾಹನಗಳ ಸಂಚಾರ, ಅತಿ ಭಾರದ ವಾಹನಗಳ ಸಂಚಾರ ಹೆಚ್ಚಾಗಿದೆ ಅಂತ ಎಲ್ಲ ಸಂದರ್ಭದಲ್ಲಿ ಕೂಡ ಇಲಾಖೆ ಈ ಒಂದು ಸೇತುವೆಯ ಧಾರಣಾ ಸಾಮರ್ಥ್ಯ ಏನಿದೆ ಅದನ್ನು ಪರಿಶೀಲನೆ ಮಾಡುತ್ತಾ ಇರುತ್ತೆ. ಇದನ್ನೆಲ್ಲ ಮಾಡುತ್ತಾ ಇರುವಾಗ ಈ ಸೇತುವೆಯ ಬುಡದಲ್ಲೇ, ಈ ಸೇತುವೆಯ ಪಿಲ್ಲರ್ಗಳ ಬುಡದಲ್ಲೇ, ಈ ಸೇತುವೆಯ ಪಿಲ್ಲರ್ಗಳ ಸ್ತಂಭಗಳ ಬುಡದಲ್ಲೇ ಮರಳುಗಾರಿಕೆ ನಡೀತಾ ಇದ್ದದ್ದು ಇಲಾಖೆಯ ಗಮನಕ್ಕೆ ಬಂದಿರಲಿಲ್ಲವೇ? ಈ ಸೇತುವೆಯ ಬುಡದಲ್ಲೇ, ಈ ಸೇತುವೆಯ ತಳದಲ್ಲೇ ಮರಳುಗಾರಿಕೆ, ಅದು ಕೂಡ ಅಕ್ರಮ ಮರಳುಗಾರಿಕೆ, ಅದು ಕೂಡ ರಾತ್ರಿ ಹಗಲು ನಡೀತಾ ಇದ್ದಂತ ಮರಳುಗಾರಿಕೆ, ಅದು ಕೂಡ ಡ್ರೆಡ್ಜಿಂಗ್ ಮಾಡಲಾಗ್ತಾ ಇದ್ದಂತ ಮರಳುಗಾರಿಕೆ ನಡೀತಾ ಇದ್ದದ್ದು ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸರಿಗೆ, ಜಿಲ್ಲಾ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕಾಣಿಸಿಕೊಳ್ಳಲಿಲ್ಲವೇ? PWD ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇತ್ತು? ಜನ, ಪರಿಸರ ಹೋರಾಟಗಾರರು, ಪರಿಸರ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ರು, ಹೇಳ್ತಾ ಇದ್ರು, ದೂರು ಕೊಡ್ತಾ ಇದ್ರು, ಲಿಖಿತವಾಗಿ ದೂರು ಕೊಟ್ಟಿದ್ರು. ಎಸ್ ಜಿಲ್ಲಾಡಳಿತ ಇವತ್ತು ಹೇಳಿ, ತಾಕತ್ತಿದ್ರೆ ಇವತ್ತು ಜಿಲ್ಲಾಡಳಿತ ಜನರ ಮುಂದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಮುಂದೆ ಜಿಲ್ಲಾಡಳಿತ ಹೇಳಿ, ಎಸ್ ನಮಗೆ ಯಾವ ದೂರು ಕೂಡ ಮರವೂರು ಸೇತುವೆಯ ಕೆಳಗಡೆ ಅಕ್ರಮವಾಗಿ ಮರಳುಗಾರಿಕೆ ಮಾಡ್ತಾ ಬಗ್ಗೆ ಬಂದಿರಲಿಲ್ಲ ಅನ್ನುವುದನ್ನು ಇವತ್ತು ಜಿಲ್ಲಾಡಳಿತ ಎದೆ ತಟ್ಟಿ ಹೇಳಲಿಕ್ಕೆ ತಯಾರಿದೆಯೋ? ಎಸ್ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಪರಿಸರ ಕಾರ್ಯಕರ್ತರಾಗಿರುವಂತಹ ಶಶಿಧರ ಶೆಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ನಾನು ನಿನ್ನೆ ಕೂಡ ನೀವು ಸಾಮಾಜಿಕ ಜಾಲತಾಣದಲ್ಲಿ ಈ ಸೇತುವೆಯ ಮೇಲೆ ನಿಂತು ಮಾತನಾಡ್ತದನ್ನು ನಾವು ನೋಡಿದ್ದೇವೆ. ಎಸ್ ನೀವು ವರ್ಷಗಳಿಂದ ಇದರ ಬಗ್ಗೆ ಜಾಗೃತಿಯನ್ನು ಅಥವಾ ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ಕೊಡ್ತಾ ಬಂದವರು. ಎಸ್ ಈಗ ಪ್ರಶ್ನೆ ಇರುವುದು ಶಶಿಧರ ಶೆಟ್ಟಿ ಅವರೇ, ಇಂಥ ಒಂದು ಪ್ರಮುಖ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆಯಲ್ಲಿ ಬರುವಂತಹ ಈ ಸೇತುವೆ ಬಗ್ಗೆ ಜಿಲ್ಲಾಡಳಿತ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿ ಇದರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದು ಜಿಲ್ಲಾಡಳಿತ ಒಂದೇ ಅಲ್ಲ, ಇದೀಗ ಜಿಲ್ಲಾಡಳಿತದ ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮೈನ್ಸ್ ಅಂಡ್ ಜಿಯಾಲಜಿ, ಹಲೋ ಕೇಳಿಸ್ತಾ ಉಂಟು ಶೆಟ್ರೆ, ಕೇಳಿಸ್ತಾ ಉಂಟು, ರಾಜ್ಯ ಪರಿಸರ ಇಲಾಖೆ, ರಾಜ್ಯ ಪರಿಸರ ಇಲಾಖೆ ಪ್ರತಿನಿಧಿಗಳು ಮತ್ತೆ ಜಿಲ್ಲಾಡಳಿತದ ಮೇಲೆ ಒತ್ತಡ ಹೇರಿದಂತ ಎಲ್ಲ ಜನನಾಯಕರುಗಳು ಇದಕ್ಕೆ ಉತ್ತರಿಸಬೇಕು. ಯಾಕೆ ಹೇಳಿದ್ರೆ ಮರಳು ಗಣಿಗಾರಿಕೆ ಅನ್ನುವಂಥದ್ದು ಈಗ ಸಾಮಾನ್ಯ ಜನರು ಅವ್ರ ಕೆಲಸ ಬಿಟ್ಟುಕೊಂಡು ಎಲ್ಲೆಲ್ಲಿ ಕಾನೂನು ಬಾಹಿರವಾಗಿ ಪರಿಸರ ನಾಶ ಆಗ್ತದೆ ಅಂತ ತಿಳಿಸುವಂತದ್ದು ಪಬ್ಲಿಕ್ ಕೆಲಸ ಅಲ್ಲ. ಅದಕ್ಕಾಗಿ ಪಬ್ಲಿಕ್ ಟ್ಯಾಕ್ಸ್ ಪೇಡ್ ಮನಿಯಿಂದಾಗಿ ಬೇರೆ ಬೇರೆ ಆ ಕೆಲಸ ಮಾಡ್ಲಿಕ್ಕೆ ಬೇರೆ ಬೇರೆ ಇಲಾಖೆಯನ್ನ ನೇಮಕ ಮಾಡಿದ್ದಾರೆ. ಆದ್ರೆ ಇವುಗಳು ಆ ಜನಗಳು ಮಾಡುವಂತ ಇಲಾಖೆಯನ್ನು ಸಂಬಳ ತಕೊಂಡು ಆ ಕೆಲಸವನ್ನು ಮಾಡಿದೆ. ಅದನ್ನು ಪಬ್ಲಿಕ್ನವರು, ಸಾಮಾನ್ಯ ಜನರು ಅಥವಾ ನಮ್ಮಂತ ಪರಿಸರ ಕಾರ್ಯಕರ್ತರು ನಾವು ಮಾಡಿಕೊಟ್ಟಿದ್ದನ್ನು ಕೂಡ ಈ ರೀತಿ ನಾವು ನೋಡಿ, ಮೂಲರಪಟ್ಟ ಬ್ರಿಡ್ಜ್ ಉದುರಿ ಬೀಳ್ತದೆ ಅಂತ ಹೇಳಿ 6 ತಿಂಗಳ ಹಿಂದೆ ಉದುರಿ ಬೀಳೋದಕ್ಕಿಂತ 6 ತಿಂಗಳ ಮುಂದೆ ನಾವು ಇಟ್ಕೊಟ್ಟಿದ್ದೇವೆ. ಉದುರಿ ಬಿತ್ತು, ಆಕ್ಷನ್ ತಗೊಂಡಿಲ್ಲ. ಅದೇ ರೀತಿ ಇದು ನೋಡಿ, 2 ವರ್ಷದ ಹಿಂದೆ ನಾನು ರಿಪೋರ್ಟ್ ಕೊಟ್ಟಿದ್ದೇನೆ, ಈ ಬ್ರಿಡ್ಜ್ ಉದುರಿ ಬೀಳ್ತದೆ ಅಂತ ಹೇಳಿ ಆಕ್ಷನ್ ತಗೊಂಡಿಲ್ಲ, ಉದುರಿ ಬಿತ್ತು. 2 ವರ್ಷದ ಹಿಂದೆ ಹೇಳಿದ್ದೀರಿ ನೀವು ಶಶಿಧರ ಶೆಟ್ರೆ, 2 ವರ್ಷದ ಮೊದಲೇ ನೀವು ಹೇಳಿದ್ದೀರಿ. ಹೌದು, 2 ಸಲಹೆಯನ್ನು ಕೊಟ್ಟಿದ್ದೇನೆ, ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೇನೆ. ಈಗ ಬ್ರಿಡ್ಜಿನ ಕೆಳಗಡೆ 10-20 ದೋಣಿಗಳಲ್ಲಿ 100-200 ಮರಳು ಕಾರ್ಮಿಕರನ್ನು ಸೇರಿಸಿಕೊಂಡು 20 ಅಡಿ ಕೋಲಿಗೆ ಜರಡಿ ಕಟ್ಟಿ ಮರಳು ತೆಗೆಯುವಂತ ಸಚಿತ್ರ ವಿಡಿಯೋವನ್ನು ಕೊಟ್ಟಿದ್ದೇನೆ. ಆಕ್ಷನ್ ತಗೊಂಡಿಲ್ಲ, ಯಾರು ಆಕ್ಷನ್ ತಗೊಂಡಿಲ್ಲ. ಅಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಶೆಟ್ಟಿಯಿಂದ ಜಿಲ್ಲಾಧಿಕಾರಿ ಅಂದಿನ ಜಗದೀಶ್ ಅಂತ ಹೇಳಿ ಒಬ್ಬ ನಿರುಪಯುಕ್ತ ಜಿಲ್ಲಾಧಿಕಾರಿಯಿಂದ ಹಿಡಿದು ಮತ್ತೆ ಅದ್ರ ಮೊದಲು DC ಇಬ್ರಾಹಿಂ ಅವರು ನೋಡಿ, ಕೇವಲ 33 ಜನ ಮಾತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ತೆಗೆದಿದ್ರು. DC ಇಬ್ರಾಹಿಂ ಯಾವಾಗ ಬಂದ್ರು, ಯಾರ್ಯಾರು ಇವರಿಗೆ MLAಗಳು MP ಗಳು ಯಾರ್ಯಾರು ಇವರಿಗೆ ರೆಕಮೆಂಡ್ ಮಾಡಿದ್ರು ನೋಡಿ, ಅವರಿಗೆಲ್ಲರೂ 480 ಜನರಿಗೆ ಅವರು ಮರಳು ತೆಗೆಲಿಕ್ಕೆ ಅನುಮತಿ ಕೊಟ್ಟರು. ಅದರ ನಂತರ ಬಂದಂತ ಜಗದೀಶ್ ಕೂಡ ಮತ್ತೆ ಬಿಡಲಿಲ್ಲ, ನಂದು ಸ್ವಲ್ಪ ಇರಲಿ ಅಂತ ಫಸ್ಟ್ ಆಗಿ 80 ಜನರಿಗೆ ಲೈಸೆನ್ಸ್ ಕೊಟ್ಟರು. ಇದ್ರ ಅಗೇನ್ಸ್ಟ್ ಚೆನ್ನೈ ನೋಡಿ, ನಾವು ಚೆನ್ನೈಗೆ ಹೋದೊಂದು ಆರ್ಡರ್ ತಗೊಂಡು ಬಂದ್ವಿ. 7 ತರ ಮರಳು ತರಲು ಸಮಿತಿಗೆ ಒಬ್ಬರು ಪರಿಸರ ಹೋರಾಟಗಾರನ್ನು ಹಾಕೊಳ್ಳಿ ಅಂತ ಅವರು ಚೆನ್ನೈ NGT ಆರ್ಡರ್ ತಗೊಂಡು ಬಂದು, ನೋಡಿ ನಮ್ಮ ಸಂಸ್ಥೆಯನ್ನು ತಕೊಳ್ಳಿ, ನಾವು ಎಲ್ಲಿ ಮರಳಿದೆ ಎಲ್ಲಿ ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಆಗುವಷ್ಟು ಮರಳನ್ನು ನಾವು ಐಡೆಂಟಿಫೈ ಮಾಡಿ ಕೊಡುವ, ನಮ್ಮ ಜಿಲ್ಲೆಯ ಮರಳನ್ನು ಹೊರ ರಾಜ್ಯಕ್ಕೆ, ಕೇರಳಕ್ಕೆ, ಬೆಂಗಳೂರಿಗೆ ಹೋಗ್ತಿದ್ದಾಗೆ ನಾವು ತಡೆಯುವಂತ ನಾವು ಕೊಟ್ರೆ, ಆ ಮರಳು ಸಮಿತಿಯಲ್ಲಿ ನಮ್ಮನ್ನೇ ಸೇರಿಸ್ಕೊಳ್ಳದೆ ಒಬ್ಬ ಮರಳು ತೆಗೆಯುವ ಇನ್ನೊಬ್ಬ ಮರಳು ಲುಟ್ಟಿಗಾರನನ್ನೇ ಅವನ ಪರಿಸರ ಹೋರಾಟ ಸಾಮಾಜಿಕ ಕಾರ್ಯಕರ್ತರಂತೇಳಿ ಹೇಳಿ ಅವನನ್ನು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಜಿಲ್ಲಾಡಳಿತ ಇನ್ವಾಲ್ವ್ ಆಗುತ್ತೆ,
ಧ್ವನಿ ಮತ್ತು ಭೂವಿಜ್ಞಾನ ಇನ್ವಾಲ್ವ್ ಆಗುತ್ತೆ, ಜನಪ್ರತಿನಿಧಿಗಳು, ಪರಿಸರ ಇಲಾಖೆ, PWD ಇಂದ ಹಿಡಿದು ಮೈನಿಂಗ್ ಇಲಾಖೆ ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಈಗ ಶಶಿಧರ್ ಶೆಟ್ಟಿ ಅವರೇ ಹೇಳಿ ಹೇಳಿ. ನೇರವಾಗಿ ಈ ಸೇತುವೆಯ ಈ ರೀತಿಯ ಬಿರುಕು ಅಥವಾ ಪಿಲ್ಲರ್ಗಳ ಕುಸಿತ ಆಗಲಿಕ್ಕೆ ಅಕ್ರಮ ಮರಳುಗಾರಿಕೆಯೇ ಕಾರಣ ಅಂತ ನೀವು ನೇರವಾಗಿ ಹೇಳ್ತೀರಿ? ಹೌದು, ಖಂಡಿತವಾಗಿ. ಯಾಕೆ ಹೇಳಿದ್ರೆ ಈಗ ನೋಡಿ, ಹಲವರು ಆಪಾದನೆ ಮಾಡ್ತಾರೆ, ಇದು ಪಿಲ್ಲರ್ ಅನ್ನು ಮರಳಿನ ಮೇಲೆ ನಿಲ್ಸಿದ್ದ ಅಥವಾ ಕಲ್ಲಿನ ಮೇಲೆ ನಿಲ್ಸಿದ್ದ ಅಂತೇಳಿ ಹೇಳಿ. ಕಲ್ಲಿನ ಮೇಲೆ ನಿಲ್ಸಿದ್ದ, ಮರಳಿನ ಮೇಲೆ ನಿಲ್ಸಿದ್ದ ಅಂತೇಳಿ ಹೇಳಿ ನಾವು ಆಪಾದನೆ ಮಾಡ್ಲಿಕ್ಕೆ ಸ್ಪಷ್ಟವಾದ ಒಂದು ದಾಖಲೆಗಳನ್ನು ಕೊಡ್ತೇನೆ. ಇದೇ ನಮ್ಮ ನೇತ್ರಾವತಿ ಕೆಳಗಡೆ ಒಂದು 500 ಸ್ಕ್ವೇರ್ ಮೀಟರ್ ಐಲ್ಯಾಂಡ್, ಗೂಗಲ್ ಸ್ಯಾಟಲೈಟ್ ಅಲ್ಲಿ 10 ವರ್ಷದ ಹಿಂದೆ ಐಲ್ಯಾಂಡ್ ಇದೆ, ಈಗಿಲ್ಲ. 5 ವರ್ಷಗಳ ಹಿಂದೆ ಐಲ್ಯಾಂಡ್ ತಕೊಂಡು ಬಂದಿದ್ದೇನೆ. ಆ ಐಲ್ಯಾಂಡ್ ನ 4 ಭಾಗದಲ್ಲಿ ಮರಳು ದೋಣಿಗಳು ಮರಳು ತೆಗೆದುಕೊಂಡು ತಕೊಂಡು ಬಂದಿದ್ದೇನೆ. ಒಂದು ಭಾಗದಲ್ಲಿ ನೋಡಿ, ಇವತ್ತು ನಾವು ಹೊಳೆ ಸೈಡ್ ಅಲ್ಲಿ, ಸಮುದ್ರ ಸೈಡ್ ಅಲ್ಲಿ ಹೊಳೆಯ ಕೆರೆಗಳು ಬರುವ ಸಮಯದಲ್ಲಿ ನಾವೊಂದು ಹೊಂಡ ತೆಗೆದ್ರೆ ಏನಾಗುತ್ತೆ ಹೇಳಿದ್ರೆ, ಅಲ್ಲಿಷ್ಟು ಮಣ್ಣು ತೆಗೆದು ಒಂದು ಕೆರೆಗಳು ಏನ್ ಮಾಡುತ್ತೆ, ಸುತ್ತಮುತ್ತಲಿನ ಮಣ್ಣು ತಂದು ಆ ಹೊಂಡವನ್ನು ತುಂಬಿಸುತ್ತೆ. ಇದು ಕೂಡ ಅದೇ ಆಗಿದ್ದು. ಅಲ್ಲಿ ನೋಡಿ, ಒಂದು DC ಇಬ್ರಾಹಿಂನವರು ಇನ್ನೊಂದು ರಿಪೋರ್ಟ್ ಕೊಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕಾ ದೋಣಿ ಸಂಚಾರ ಆಗುದಿಲ್ಲ, ಅದರಿಂದ ಮಳೆಗಾಲದಲ್ಲೂ ಮರಳು ತೆಗಿಬಹುದು, ಇಲ್ಲಿ ಮೀನುಗಾರಿಕೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನನ್ನ ಹತ್ರ ಇದೆ. ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ಪುನಃ ಮರಳು ತೆಗಿಲಿಕ್ಕೆ ಯಾಕೆ ಕೊಡ್ತಾ ಇದ್ದಾರೆ ಅವರು? ಶೆಟ್ರೆ ಹೇಳಿ ಸರ್. ಇದು ಈ ಮರವೂರು ಭಾಗದಲ್ಲಿ ಈ ಬ್ರಿಡ್ಜಿನ ಆಸುಪಾಸಲ್ಲಿ ಏನು ಮರಳುಗಾರಿಕೆ ಮಾಡಬಹುದು ಅಂತ ಇಬ್ರಾಹಿಂ ಅವರು ಕೂಡ ವರದಿ ಕೊಟ್ಟಿದ್ರು ಅಂತ ನೀವು ಹೇಳೋದು? ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಇದು ಶಶಿಧರ್ ಶೆಟ್ರೆ, ಹಲೋ, ಹೇಳಿ ಹೇಳಿ. ಈಗ ನೀವ್ ಹೇಳುವಂತದ್ದು ಇಂದಿನ DC ಇಬ್ರಾಹಿಂ ಅವರು ಈ ಸೇತುವೆಯ ಆಸುಪಾಸಿನಲ್ಲಿ ಮರಳುಗಾರಿಕೆ ಮಾಡಬಹುದು ಅಂತ ವರದಿ ಕೊಟ್ಟಿದ್ರು ಅಂತ ನೀವು ಹೇಳುವಂತದ್ದು? ಹೌದು, ಲೈಸೆನ್ಸ್ ಕೊಟ್ಟಿದ್ದವರು. ಹೌದು, ಓಕೆ. ಮತ್ತೆ ಈ ಸೇತುವೆಯ ಪಕ್ಕದಲ್ಲೇ ಒಂದು 500 ಮೀಟರ್ ದೂರದಲ್ಲಿ ಒಂದು ದ್ವೀಪ ಇತ್ತು, ಆ ದ್ವೀಪ ಇಲ್ಲ ಅಂತ ಹೇಳುವಂತದ್ದು ನೀವು? ಮಾಯ ಆಗಿದೆ. ನನ್ನ ಹತ್ರ ಸಾಕ್ಷಿ ಇದೆ. ಈಗ ನನ್ನ ಹತ್ರ ದ್ವೀಪ ಇದ್ದಾಗ ವಿಡಿಯೋ ರೆಕಾರ್ಡ್, ನನ್ನ ಖುದ್ದ ಕ್ಯಾಮರಾದಲ್ಲಿ ಹೋಗಿ ಅಲ್ಲಿ ಮರವೂರ ಕೆಂಜಾನ್ನಲ್ಲಿ ಸಾಧಾರಣ ಒಂದು 700 ಕುಟುಂಬ ಇದೆ. ಆ 700 ಕುಟುಂಬದ ಬಾವಿ ಇವತ್ತು ಉಪ್ಪಾಗಿದೆ. ಆ ಬಾವಿ ಅವರ ನೀರಿನಲ್ಲಿ ಎಣ್ಣೆ ಪತ್ತೆ, ಉಪ್ಪು ನೀರಿನ ಒಂಥರ ಪತ್ತೆ ನೀರು ಬರ್ತಾ ಉಂಟು. ಅದರಲ್ಲಿ ಸ್ನಾನ ಮಾಡಿದ್ರೆ ಆ ಭಾಗದ ಜನರ ಮತ್ತೆ ಕಜ್ಜಿ ಆಗ್ತಾ ಉಂಟು. ಅಲ್ಲಿಯ ತಹಶೀಲ್ದಾರರು ನಮ್ಮ ಹತ್ರ ಉಂಟು. ಇಡೀ ಉಪ್ಪು ನೀರಿನ ಭಾಗದ ನೀರು ಉಪ್ಪಾಗಿದೆ ಅಂತ ರಿಪೋರ್ಟ್ ಅಲ್ಲಿ ಕೂಡ ಇವತ್ತು ಉಂಟು. ಆ ಭಾಗದ ಜನರ ನೀವು ಕೇಳಬೇಕಾದ್ರೆ ಇಡೀ ಮರವೂರು ಕೇಂದ್ರದ ಭಾಗದ ಜನಗಳು ಎಷ್ಟು ಸಫರ್ ಆಗಿದ್ದಾರೆ ಅಂತ ಹೇಳಿ. ಈಗ ಶಶಿಧರ್ ಶೆಟ್ಟಿ ಅವರೇ, ಈಗ ನೀವು ಸಮಸ್ತ ನಾಗರಿಕರ ಪರವಾಗಿ ಈ ರೀತಿಯಾಗಿ ಈ ಮೊದಲೇ ದೂರು ಕೊಟ್ಟಿದ್ದೀರಿ. ಈಗ ಎಸ್, ನೀವು ಹೇಳಿದ ರೀತಿಯಲ್ಲೇ ಸೇತುವೆ ಕುಸಿತ ಆಗಿದೆ ಅಥವಾ ಭಾಗಶಃ ಕುಸಿತವಾಗಿದೆ. ಈಗ ಈ ದೂರಿನ ಬಗ್ಗೆ, ನೀವು ಕೊಟ್ಟ ದೂರಿನ ಬಗ್ಗೆ ಈಗ ಕನಿಷ್ಠ ಕರ್ಟಸಿಗಾದ್ರೂ, ಸೌಜನ್ಯಕ್ಕಾದ್ರೂ ಜಿಲ್ಲಾಡಳಿತ ಪ್ರತಿಕ್ರಿಯೆ ಕೊಡ್ಬೇಕಲ್ವಾ? ಈಗ ಜಿಲ್ಲಾಧಿಕಾರಿಗಳಿಗೆ ನನ್ನನ್ನು ಕರೆದಿದ್ದಾರೆ. 1 ಗಂಟೆಗೆ ಹೋಗ್ತಾ ಇದ್ದೀನಿ ಅವ್ರ ಜೊತೆ ಮಾತಾಡ್ಲಿಕ್ಕೆ. ಆ ವಿಡಿಯೋವನ್ನು ನೋಡಿ ಅವರೇ ಕರೆದಿದ್ದಾರೆ, ದಾಖಲೆಗಳನ್ನ ಏನೇನಿದೆ ನಿಮ್ಮ ಹತ್ರ ತಕೊಂಡ್ ಬನ್ನಿ ಅಂತ. ಅದು ಅಲ್ಲದೆ ಈ ಒಂದು ಬ್ರಿಡ್ಜಿನ ಕೊಲಾಪ್ಸ್ ಆಗ್ಲಿಕ್ಕೆ ನ್ಯಾಯಾಂಗ ತನಿಖೆಗೆ ಹೈಕೋರ್ಟ್ಗೆ ನಾವು ರಿಚ್ ಹಾಕ್ತಾ ಇದ್ದೀವಿ. ಈಗಾಗಲೇ ವಕೀಲರನ್ನು ಸಂಪರ್ಕ ಮಾಡಿದ್ದೀವಿ. ಒಂದು ನಿವೃತ್ತ ನ್ಯಾಯಾಧೀಶರ ಸಮಿತಿಯೊಳಗೆ ನೇತೃತ್ವದೊಳಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಳೆದ 15 ವರ್ಷಗಳಲ್ಲಿ ಆದಂತ ಎಲ್ಲ ಮರಳು ಧಕ್ಕೆಗಳು ಏನೇನು ಲೆಕ್ಕ ಕೊಟ್ಟಿದ್ದಾರೆ, ಎಷ್ಟೆಷ್ಟು ದುಡಿ ಆಗಿದೆ, ಏನೇನು ಅವಘಡ ಆಗಿದೆ, ಎಷ್ಟೆಷ್ಟು ಜನ ಸತ್ತಿದ್ದಾರೆ, ಇದೆಲ್ಲ ನ್ಯಾಯಾಂಗ ತನಿಖೆಗೆ ನಾವು ಹೈಕೋರ್ಟಿಗೆ ರಿಟ್ ಅರ್ಜಿಯನ್ನು ನಾವು ಒಂದು ಹಾಕ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಪರಿಸರ ಸಂಘಟನೆಯ ವತಿಯಿಂದ ನೀವು ಹೈಕೋರ್ಟ್ ನಲ್ಲಿ ಈ ರೀತಿ ನಮ್ಮ NECF ಸಂಘಟನೆ ವತಿಯಿಂದ ಹಾಕ್ತಾ ಇದ್ದೀವಿ. ಎಸ್. ಇದು ಶೆಟ್ರೆ, ಹಲೋ, ಹೇಳಿ. ಈ ರೀತಿಯ ಅಪಾಯದ ಬೇರೆ ಸೇತುವೆಗಳು ಯಾವುದಿದ್ದಾವೆ ಏನಾದ್ರೂ ನಿಮ್ಮ ಮಾಹಿತಿ ಪ್ರಕಾರ? ಅಪಾಯದ ಸೇತುವೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕುಂದಾಪುರದವರೆಗೆ ಇದೆ. ಕುಂದಾಪುರ ಹಾಲಾಡಿ ಸೇತುವೆಯಿಂದ ಹಿಡಿದು ಅಲ್ಲಿ ಬಸರೂರು ಬ್ರಿಡ್ಜ್ ಇಂದ ಹಿಡಿದು ಈಚೆಗೆ ನಮ್ಮದು ಗುರುಪುರ ಬ್ರಿಡ್ಜ್ ಉಂಟಲ್ಲ, ಈಗ ಗುರುಪುರ ಬ್ರಿಡ್ಜ್ ಅಲ್ಲಿ ಅಲ್ಲಿ ಮೈನಿಂಗ್ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಯಾಕಂದ್ರೆ ಮೈನಿಂಗಿಗೆ ಯಾವುದೋ ಒಂದು ದಡದಿಂದ 50 ಮೀಟರ್ ಬಿಟ್ಟು ದಗ್ಗಿಬೇಕು. ಅಲ್ಲಿ ಇಡೀ ಬ್ರಿಡ್ಜಿನ ಒಂದು ಉದ್ದ ಇರುತ್ತೆ 80 ಮೀಟರ್. ಅಂದ್ರೆ 2 ದಡದ ಮಧ್ಯೆ ಇರುವಂತ ನದಿ ಇರುವಂತದ್ದು 80 ಮೀಟರ್. ಅಲ್ಲಿ ಹೇಗೆ ಐಡೆಂಟಿಫೈ ಮಾಡಿದ್ರು ಮರಳು ಗಣಿಗಾರಿಕೆ ಮಾಡ್ಲಿಕ್ಕೆ? ಅದು ತಪ್ಪಲ್ವಾ? ಹಾಗಾದ್ರೆ ಇವರು ಟೇಪ್ ಏನು 80 ಚಿಕ್ಕ ಟೇಪ್ ಹಾಕಿ ಯೂಸ್ ಮಾಡಿದ್ರೆ ಇವರು ಅದಕ್ಕೆ ಉತ್ತರ ಕೊಡ್ಲಿ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ಲಿ.
ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಾರೆ ನೋಡಿ ಭ್ರಷ್ಟರು, ಅವ್ರಿಗೆಲ್ಲರಿಗೂ ಕಟಕಟೆಯಲ್ಲಿ ನಿಂತು ಪ್ರಶ್ನೆ ಕೇಳಲಿಕ್ಕುಂಟು. ಈಗ ಇವರು ಜನಪ್ರತಿನಿಧಿಗಳಿಗೂ ಅಥವಾ ಇವರು ಮರಳು ಗಣಿಗಾರಿಕೆಗೆ ಅನುಮತಿ ಕೊಟ್ಕೊಂಡು ಅದರಲ್ಲಿ ಇವರು ಬೆನಿಫಿಟ್ ತಗೊಳ್ಬಹುದು. ಆದ್ರೆ ನಾಳೆ ನ್ಯಾಯಾಲಯದ ಕಟಕಟೆಯಲ್ಲಿ ಕುತ್ಕೊಂಡು ಇವರ ಬಾಯಿಯಿಂದ ಏ ರೀತಿ ಉತ್ತರ ಬರುತ್ತೆ ತೆಗಿಸ್ಬೇಕಂತ ನನಗೆ ಗೊತ್ತು. ಯಾರ್ಯಾರು ಎಷ್ಟೆಷ್ಟು ಇನ್ವಾಲ್ವ್ ಆಗಿದ್ದಾರೆ, ನಮ್ಮ ಪರಿಸರ ಯಾರ್ಯಾರು ಲೂಟಿ ಮಾಡಿದ್ದಾರೆ, ಎಷ್ಟೆಷ್ಟು ದುಡ್ಡು ಮಾಡಿದ್ದಾರೆ, ಎಷ್ಟೆಷ್ಟು ಜನರ ಪ್ರಾಣ ಹಾನಿ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಬಾಯಿ ಬಿಡಿಸ್ತೇನೆ ಇವರನ್ನ. ಇದು ಶೆಟ್ರೆ ಈ ನಡುವೆ ಈಗ ಇನ್ನೇ ದಿವಸ ಜಿಲ್ಲಾಡಳಿತ ಇರ್ಬೋದು, ಲೋಕೋಪಯೋಗಿ ಇಲಾಖೆಯವರು ಇರ್ಬೋದು, ಅವರು ಕೊಡುವಂತ ಒಂದು ಸ್ಪಷ್ಟೀಕರಣ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಹೇಳಿ. ಇದು ಜಿಲ್ಲಾಡಳಿತ ಹೇಳುವಂತ ಒಂದು ಸ್ಪಷ್ಟೀಕರಣ, ಪಕ್ಕದಲ್ಲಿ ಹೊಸ ಸೇತುವೆ ಆಗ್ತಾ ಇತ್ತು, ಆ ಸೇತುವೆಗೆ ಸೇತುವೆಯ ನಿರ್ಮಾಣದ ಸಲುವಾಗಿ ಅಡ್ಡಕ್ಕೆ ಸುಮಾರು 500 ಮೀಟರ್ ಉದ್ದಕ್ಕೆ ಮಣ್ಣುಗಳನ್ನು ಹಾಕಲಾಗಿದೆ. ಸೊ ಹಾಗಾಗಿ ನೀರು ಒಂದೇ ಕಡೆ ಶೇಖರಣೆಯಾಗಿ ಒತ್ತಡದಿಂದಾಗಿ ಈ ರೀತಿಯ ಬಿರುಕು ಬಿದ್ದಿದೆ ಅಂತ ಜಿಲ್ಲಾಡಳಿತ ಹೇಳ್ತಾ ಉಂಟು. ಯಾರಾದ್ರೂ ತಪ್ಪು ಮಾಡಿದವ, ಯಾರಾದ್ರೂ ಕೊಲೆ ಮಾಡಿದವ, ಯಾರಾದ್ರೂ ಲೂಟಿ ಮಾಡಿದವ ನಮ್ಮ ದೇಶದ ಇತಿಹಾಸದೊಳಗೆ ನನ್ನಿಂದ ತಪ್ಪಾಗಿದೆ ಅಂತ ಅವನೇ ಒಪ್ಕೊಂಡಿದ್ದು ನಮ್ಮ ಇತಿಹಾಸದಲ್ಲಿ ಉಂಟಾ? ಇಲ್ಲ. ತಪ್ಪುಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ಇನ್ನೊಂದು ಯಾವುದೋ ಒಂದು ದೋಷಣೆಗಳನ್ನು ಮಾಡುದು, ದೋಷಾರೋಪಣೆ ಮಾಡುದು, ತಪ್ಪಿಸ್ಕೊಳ್ಳಿಕ್ಕೆ ಇನ್ನೊಂದು ಯಾವುದೋ ಇದ್ರ ಮೇಲೆ ಹಾಕುವಂಥದ್ದು, ಅದು ನಮ್ಮ ಇದು ನಮ್ಮ ಭಾರತದ ಎಲ್ಲ ಇತಿಹಾಸಗಳನ್ನು ನೋಡ್ಕೊಂಡು ಬಂದ್ರೆ ಅದನ್ನು ಕಂಡು ಬಂದಂತ ಸತ್ಯ. ಇದು ಕೂಡ ಅದೊಂದು ಯಾವುದು ಮಾಮೂಲಿ ಸ್ಟೇಟ್ಮೆಂಟ್ ಹೊರತು ಅಂತ ಹೇಳಿಕೆಗಳಿಗೆ ನಾನು ಬೆಲೆ ಕೊಡುದು ಇಲ್ಲ. ಯಾಕಂದ್ರೆ ಸತ್ಯ ಏನನ್ನುವಂಥದ್ದು ನಮ್ಮ ಹತ್ರ ಗೊತ್ತುಂಟು. 6,000 ಪುಟಗಳ ದಾಖಲೆಯೊಂದಿಗೆ ಸಾಧಾರಣ 2 TB ಆಗುವಷ್ಟು ದಾಖಲೆಗಳು ನನ್ನ ಹತ್ರ ಉಂಟು. ಅದು ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೇನೆ. ಇಲ್ಲಾದ್ರೆ ಯಾರ್ಯಾರು ನಿಮ್ಗೆ ಈಗ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ನೋಡಿ, ಆ ಹೇಳಿಕೆಯನ್ನ ನ್ಯಾಯಾಲಯದಲ್ಲಿ ಕೊಡ್ಲಿ, ನಾನು ಅಲ್ಲಿ ಮತ್ತೆ ಅವರನ್ನ ಹೇಳಿಕೆಯನ್ನ ಹೇಗೆ ತೆಗಿಸ್ಬೇಕು, ನಿಜ ವಿಷಯ ಹೇಗೆ ಬಾಯಿ ಬಿಡಿಸ್ಬೇಕು ಅನ್ನುವಂಥದ್ದು ನಮ್ಮ ಹತ್ರ ಗೊತ್ತು, ಚೆನ್ನಾಗಿ ಗೊತ್ತು. ಇಟ್ ಮೀನ್ಸ್ ಅದು ಪಕ್ಕಾ ಇದು ಅಕ್ರಮ ಮರಳುಗಾರಿಕೆ ಕಾರಣ. ಮರಳುಗಾರಿಕೆ ಎಲ್ಲ ಮರಳು ನೋಡಿ ಅಂತ ನೀವು ಮೂಲರಪಟ್ಟಣದಲ್ಲಿ ನೋಡಿರ್ಬೋದು. ಮೂಲರಪಟ್ಟ ಬ್ರಿಡ್ಜ್ ನ ಕೆಳಗೆ ತೆಗೆದು ಹೊಂಡ ಮಾಡಿದ್ದಾರೆ. ಬ್ರಿಡ್ಜ್ ನ ಪಿಲ್ಲರ್ ನ 4 ಪೋಲ್ಸ್ ಗಳು ಕಾಣ್ತಾ ಇತ್ತು, ಅಂತ ಮುರಿದು ಬಿತ್ತು ಬ್ರಿಡ್ಜ್ ನ ಪಿಲ್ಲರ್ ನ ಕೆಳಗೆ. ಅಲ್ಲ ಅಂತ ಹೇಳಿ ಹಾಗಾದ್ರೆ ಇವರು ಇದು ಶೆಟ್ರೆ, ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಕಾಳಜಿಗಾಗಿ. ಶಶಿಧರ ಶೆಟ್ಟಿ ಅವರು NCF ಸಂಘಟನೆಯ ಮುಖ್ಯಸ್ಥರು, ಜೊತೆಗೆ ಪರಿಸರ ಕಾರ್ಯಕರ್ತರು. ಈ ರೀತಿಯ ಅಕ್ರಮ ಮರಳುಗಾರಿಕೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಡೀತಾ ಇತ್ತು ಅದರ ಬಗ್ಗೆ ಎಲ್ಲ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದವರು. ಅಕ್ರಮ ಮರಳುಗಾರಿಕೆ ಅದು ಯಾವೆಲ್ಲ ಸ್ವರೂಪದಲ್ಲಿ, ಯಾವೆಲ್ಲ ವಿಧಗಳಲ್ಲಿ ಒಟ್ಟು ನಮ್ಮ ನದಿ, ನಮ್ಮ ಪರಿಸರ, ನಮ್ಮ ನದಿ ತೀರ, ಜೊತೆಗೆ ನಮ್ಮ ಈ ರೀತಿಯ ಸೇತುವೆಗಳು ಅಥವಾ ಬೇರೆ ಇತರ ನೈಸರ್ಗಿಕವಾಗಿ ಇದ್ದಂಥ ನಿರ್ಮಾಣಗಳಿಗೆಲ್ಲ ತೊಂದರೆಯಾಗುತ್ತೆ ಅನ್ನುವುದನ್ನು ನಿರಂತರವಾಗಿ ಮಾತನಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿಕೊಂಡು ಎಚ್ಚರಿಕೆ ಮಾಡಿಕೊಂಡು ಬಂದವರು. ಆದರೆ ಏನು ಮಾಡೋದು, ನಮ್ಮ ಬುದ್ಧಿವಂತರ ಜಿಲ್ಲೆಯ ಜನ ಶಶಿಧರ ಶೆಟ್ಟಿ ಅವರು ಮಾತ್ರ ಮಾತನಾಡಲಿ, ನಾವು ಕುಳಿತುಕೊಂಡು ಚಂದ ನೋಡ್ತೇವೆ ಅಂತ ನೋಡುವಂತ ಮನಸ್ಥಿತಿಯ ಜನ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಜನಪ್ರತಿನಿಧಿಗಳು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಅಧಿಕಾರಸ್ಥ ರಾಜಕಾರಣಿಗಳಿರ್ಬೋದು, ಅಥವಾ ಒಟ್ಟು ಸಾರ್ವಜನಿಕರು ಇರಬಹುದು. ಅಂದ್ರೆ ಯಾರಾದ್ರೊಬ್ಬರು ಮಾತನಾಡ್ತಾ ಇರ್ತಾರೆ, ಅವ್ರು ಮಾತನಾಡ್ತಾ ಇರ್ಲಿ, ನಾವು ಯಾಕೆ ಧ್ವನಿ ಎತ್ತಬೇಕು ಅಂತ. ಒಂದು ವೇಳೆ ಶಶಿಧರ ಶೆಟ್ಟಿ ಅಂತ ಒಬ್ಬ ಪರಿಸರ ಕಾರ್ಯಕರ್ತ 2 ವರ್ಷಗಳ ಮೊದಲೇ ಇಲ್ಲಿ ನಡೀತಾ ಇದ್ದಂತ ಅಕ್ರಮ ಮರಳುಗಾರಿಕೆ, ಅನಂತರ ಇತ್ತೀಚೆಗೆ ಕೂಡ ನಿರಂತರವಾಗಿ ನಡೀತಾ ಇದ್ದಂತ ಈ ಅಕ್ರಮ ಮರಳುಗಾರಿಕೆ ಬಗ್ಗೆ ಧ್ವನಿ ಎತ್ತಿದಾಗ ಜನರು ಸ್ವಲ್ಪ ಜನರು ಕೂಡ ಈ ಪರಿಸರ ಕಾರ್ಯಕರ್ತರ ಧ್ವನಿಗೂಡಿಸ್ತಾ ಇದ್ದಿದ್ರೆ ಈ ರೀತಿಯ ಅನಾಹುತಗಳು ನಡೀತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಪರಿಸರ ಆಗಿರುವಂತ ದಿನೇಶ್ ಒಳ್ಳ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಒಳ್ಳ ಅವರು ನಮಸ್ಕಾರ. ನಮಸ್ಕಾರ. ಈಗ ಈ ಒಂದು ಮರವೂರು ಸೇತುವೆಯಲ್ಲಿ ನಾವು ನಿನ್ನೆ ಕೂಡ ನಿಮ್ಮನ್ನು ಅಲ್ಲಿ ನೋಡಿದೆವು. ಅಕ್ರಮ ಮರಳುಗಾರಿಕೆಯಿಂದಲೇ ಈ ಒಂದು ಸೇತುವೆಯಲ್ಲಿ ಬಿರುಕು ಮತ್ತು ಅದರ ಪಿಲ್ಲರ್ಗಳಲ್ಲಿ ಕುಸಿತ ಆಗಲಿಕ್ಕೆ ಕಾರಣ ಅಂತ ಒಂದು ನೀವು ಪರಿಸರ ಕಾರ್ಯಕರ್ತರು ಹೇಳ್ತಾ ಇದ್ದೀರಿ. ಈ ನಡುವೆ ಈಗಾಗಲೇ ಶಶಿಧರ ಶೆಟ್ಟಿ ಕೂಡ ಇದಕ್ಕೆ ಉತ್ತರ ಹೇಳಿದ್ರು. ಜಿಲ್ಲಾಡಳಿತ ಹೇಳುವಂತದ್ದು ಪಕ್ಕದ ಹೊಸ ಸೇತುವೆ ನಿರ್ಮಾಣಕ್ಕಾಗಿ ಅಲ್ಲಿ ಮಣ್ಣುಗಳನ್ನು ರಾಶಿ ಆಗಿತ್ತು, ಹಾಗಾಗಿ ನೀರು ಒತ್ತಡ ಒಂದೇ ಬದಿಗೆ ಉಂಟಾಯಿತು, ಹಾಗಾಗಿ ಈ ರೀತಿಯ ಬಿರುಕು ಬಂತು ಅಂತ. ಏನ್ ಹೇಳ್ತೀರಿ ಒಳ್ಳಾರೆ? ಅಲ್ಲ, ಇದು ನೇರವಾಗಿ ಆಪಾದನೆ ಮಾಡುವಂತ ವಿಚಾರವೇ. ಯಾಕೆಂತ ಹೇಳಿದ್ರೆ
ನಮ್ಮ ನೇತ್ರಾವತಿ, ಫಲ್ಗುಣಿ, ನಂದಿನಿ ಎಲ್ಲಾ ನದಿಗಳು ನೋಡಿ ಕಳೆದ ಒಂದು 10 ವರ್ಷಗಳಿಂದ ಅಭಿವೃದ್ಧಿ ಎಂಬ ನೆಪದಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳಾಗ್ತಾನೆ ಇದ್ದೇವೆ. ನದಿಗಳು ಸಹಿಸ್ಕೊಳ್ತಾ ಇವೆ. ಸಹಿಸ್ಕೊಳ್ಳಿಕ್ಕೆ ಅವುಗಳಿಗೆ ಒಂದು ತಾಳ್ಮೆ ಇದೆ, ಒಂದು ಇತಿಮಿತಿ ಅಂತ ಹೇಳಿದೆ. ಈಗ ನೋಡಿ, ಈಗ ನಮ್ಮ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ NECF ಕಳೆದ 3 ವರ್ಷಗಳಿಂದ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗುವಂತ ಮರಳುಗಾರಿಕೆಯ ಬಗ್ಗೆ ಎಲ್ಲಿವರೆಗೆ ಅಂದ್ರೆ ನಮ್ಮ ಗ್ರೀನ್ ಟ್ರಿಬ್ಯುನಲ್, ಹಸಿರು ಪೀಠದವರೆಗೆ ಚೆನ್ನೈಗೆ ಹೋದ ವಾದ ಮಾಡಿಕೊಂಡು ಅದನ್ನು ಇತ್ಯರ್ಥ ಮಾಡಿಕೊಂಡು ಬಂದಿವೆ. ಆ ಸಂದರ್ಭದಲ್ಲಿ ಭೂಗರ್ಭ ಇಲಾಖೆ, ನದಿ ಪ್ರಾಧಿಕಾರಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ, ಸರ್ಕಾರಕ್ಕೆ ಎಲ್ಲರ ಗಮನಕ್ಕೂ ನಾವು ಇದು ಕೊಟ್ಟರು ಕೂಡ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಒಂದು ಇನ್ನೊಂದಂತ ಹೇಳಿದ್ರೆ ಅಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಉಂಟು ನೋಡಿ, ಇವರು ಹೊಸ ಸೇತುವೆ ಕಟ್ಟಲಿಕ್ಕೋಸ್ಕರ ಏನ್ ಮಾಡಿದ್ರು, ಸೇತುವೆ ಮಣ್ಣನ್ನು ಬ್ಲಾಕ್ ಮಾಡಿಕೊಂಡ್ರು, ಒಂದೇ ಕಡೆಯಲ್ಲಿ ಬಿಟ್ರು. ಈಗ ಮೊನ್ನೆ 3 ದಿನದ ಧಾರಾಕಾರದ ಮಳೆಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಬರುವಾಗ ನೇರವಾಗಿ ಆ ನೀರು ದುಬ್ಬಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅದಕ್ಕೆ ಏಕಮುಖ ಒತ್ತಡ ಆಯ್ತು ನೋಡಿ. ಅದು ನದಿಯ ಕಣಿವೆ ಪ್ರಪಾತದಲ್ಲಿ ಕಾಣ್ತೆ, ಅಷ್ಟು ಮಣ್ಣು ಕುಸಿದು ಬಿದ್ದಿದೆ, ಮರಗಳು ಕುಸಿದು ಬಿದ್ದಿದೆ. ಇವರ ಕಾಮಗಾರಿ ಆಗುವಂತ ನಿರ್ಲಕ್ಷ್ಯತನದಿಂದ ಕೂಡ ಇವತ್ತು ಈ ಸೇತುವೆ ಕುಸಿದ ಕಾರಣ ಅಂತ ಹೇಳ್ಬೋದು. ಈಗ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಬೇಕು, ನಾವು ಸಹ ಅಭಿವೃದ್ಧಿ. ಆದ್ರೆ ಒಂದು ನದಿಯನ್ನು ನಾಶ ಮಾಡಿ, ಪಶ್ಚಿಮ ಘಟ್ಟವನ್ನು ನಾಶ ಮಾಡಿ, ನದಿ ಮೂಲವನ್ನು ಈ ತರ ಮಾಡಿದ್ರೆ ಮತ್ತೆ ಇವರಿಗೆ ಯಾವ ಕಾಮಗಾರಿಯನ್ನು ಕೂಡ ಅದನ್ನು ಮರುಸ್ಥಾಪಿಸಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾವುದೇ ಡೆವಲಪ್ಮೆಂಟ್ ಮಾಡಿದ್ರು, ಈಗ ಮರಳುಗಾರಿಕೆ ಮಾಡಿದ್ರು, ಈಗ ಸಾಂಪ್ರದಾಯಿಕ ಮರಳುಗಾರಿಕೆ ಮೊದಲಿಂದ ಆಗ್ತಿತ್ತು, ಏನ್ ಸಮಸ್ಯೆ ಆಗಿತ್ತು ನದಿಯಲ್ಲಿ, ಏನೂ ಆಗ್ಲಿಲ್ಲ. ಇವತ್ತಿಗೆ ಒಂದು ದಬ್ಬಾಳಿಕೆಯಿಂದ ಒಂದು ಏನು ಅಂದ್ರೆ ಅದ್ರ ಮೇಲೆ ಒಂದು ಬಹಳ ಅತೀವ, ಅದರ ಧಾರಣಾ ಶಕ್ತಿಗಿಂತ ಜಾಸ್ತಿ ದೌರ್ಜನ್ಯ ಮೀರಿ ಮರಳುಗಾರಿಕೆ ಮಾಡಿದ ಕಾರಣ ಇವತ್ತು ನದಿಗಳ ಮೇಲೆ ಈ ರೀತಿ ದುರಂತಗಳಾಗ್ತಾ ಇರೋದು. ಇದು ಒಂದು ಹೆಸರಲ್ಲಿ ಸೇತುವೆ ಕುಸಿತಂತಲ್ಲ, ಇದು ನಿಧಾನಕ್ಕೆ ಒಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ನದಿಯನ್ನು ಕೊಲ್ಲುತ್ತಿದ್ದು, ಹಂತ ಹಂತವಾಗಿ ನದಿಯನ್ನು ಕೊಲ್ಲುತ್ತಿದ್ದು. ಇದೇ ತರ ಮರಳುಗಾರಿಕೆ ಮಾಡಿದ ಮುಂದಿನ ಕೆಲವಾರು ವರ್ಷಗಳಲ್ಲಿ ನಮ್ಮ ಜಿಲ್ಲೆಯ 2 ನದಿ, ಒಂದು ಫಲ್ಗುಣಿ ಮತ್ತು ಪ್ರಮುಖವಾಗಿ ನೇತ್ರಾವತಿ ನದಿ, ಇದು ಹಂತ ಹಂತವಾಗಿ ಏಟು ಬಿದ್ದು ನಾವು ಬಹಳ ದೊಡ್ಡ ಒಂದು ಪ್ರಾಕೃತಿಕ ದುರಂತವನ್ನು ಎದುರಿಸುವಂತಹ ಸಂದರ್ಭ ನಿರ್ಮಾಣ ಆಗುವುದಂತೂ ಖಂಡಿತ. ಎಸ್, ಇದು ಒಳ್ಳವರೇ ಈ ನಡುವೆ ಇದು ಮಂಗಳೂರು ನಗರದಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಬರುವಂತ ಸೇತುವೆ. ಹೌದು. ಸೊ ಇಂತಹ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಥವಾ ಸೇತುವೆ ಬಗ್ಗೆ ನೀವು ವರ್ಷಗಳಿಂದ ಈ ರೀತಿಯ ಮುನ್ನೆಚ್ಚರಿಕೆಗಳನ್ನು, ದೂರುಗಳನ್ನು ಕೊಡ್ತಾ ಬಂದಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಸ್ವಲ್ಪ ಆದ್ರೂ ಗಮನ ಕೊಡಬೇಕಾಗಿತ್ತಲ್ವಾ? ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಾದ್ದು ನೋಡಿ, ಜಿಲ್ಲಾಡಳಿತ ಇಲ್ಲಿ ಎಲ್ರಿಗೂ ಏನಾಗಿದೆ ಅಂತ ಹೇಳಿದ್ರೆ, ಈ ಕೆಲವು ಮಾಫಿಯಾಗಳಿಗೆ, ಒತ್ತಡಗಳಿಗೆ ಬಗ್ಗೆ ನಮ್ಮ ಇಲಾಖೆ ಅವ್ಯವಸ್ಥೆಗಳು ನಮ್ಮಲ್ಲಿ ಹಂತ ಹಂತವಾಗಿ ನಿರ್ಮಾಣ ಆಗುದು. ಈ ಮಾಫಿಯಾಗಳು ನೋಡಿ, ಪಶ್ಚಿಮ ಘಟ್ಟದಲ್ಲಿ ಟಿಂಬರ್ ಮಾಫಿಯಾ, ಅಲ್ಲಿ ರೆಸಾರ್ಟ್ ಮಾಫಿಯಾ, ಇಲ್ಲಿ ಸ್ಯಾಂಡ್ ಮಾಫಿಯಾ. ಈ ಮಾಫಿಯಾಗಳು ಏನಂತ ಹೇಳಿದ್ರೆ ಸರ್ಕಾರದಲ್ಲಿ ನೇರ ಅವರ ಕಾರ್ಯಪ್ರವೃತ್ತರಾಗಿ ಅವರ ಏನು ಇನ್ಫ್ಲೂಯೆನ್ಸ್ ಬಳಸಿಕೊಂಡು, ಅದು ಜಿಲ್ಲಾಧಿಕಾರಿ ಇರಲಿ, ಯಾರೇ ಇರಲಿ, ಯಾವುದೇ ಸರ್ಕಾರ ಇದ್ಕೊಂಡು ಅವರ ಮೇಲೆ ಒತ್ತಡವನ್ನು ಹೇಳ್ತಾ ಇದ್ದಾರೆ. ಇವರು ಜಾಸ್ತಿ ಅವರ ಮೇಲೆ ಕ್ರಿಯಾಶೀಲರಿಗೆ ಕಾರ್ಯ ಕೈಗೊಂಡ್ರಲ್ಲಿ ಇವರ ಹುದ್ದೆಗಳಿಗೆ, ಇದಕ್ಕೆ ಇಲ್ಲಿ ಅವ್ಯವಸ್ಥೆ ಆಗುವಂತದ್ದು ಕೊಡಿಕೊಂಡು ಕೆಲವು ಸತಿ ಜಿಲ್ಲಾಡಳಿತ ಕೂಡ ಅದಕ್ಕೆ ಮೌನವಾಗಿ ಕಣ್ಣು ಕಾಣದಂತೆ ಮೌನವಾಗಿ ಇರ್ತವೆ ಕೆಲಸ. ಇದು ಒಂದು ನಮ್ಮ ದುರಂತ ಅಂತ ಹೇಳ್ಬೋದು, ಒಂದು ಅಸಹಜ ಪ್ರಕ್ರಿಯೆ ಈ ಬೆಳವಣಿಗೆಯಲ್ಲಿ. ನೇರವಾಗಿ ಜಿಲ್ಲಾಧಿಕಾರಿಗಳು ಉಡುಪಿಯಲ್ಲಿ ನಾವು ಕಣ್ಣಾರೆ ಕಾಣ್ತೇವೆ, ಮೈಸೂರಲ್ಲಿ ಕಂಡಿದ್ದೇವೆ. ಜಿಲ್ಲಾಧಿಕಾರಿ ಈ ಸರ್ಕಾರಿ ಪ್ರಾಯೋಜಕತ್ವ ಯಾರು ಈ ಮಾಫಿಯಾಗಳ ಮೇಲೆ ಕ್ರಮ ಕೈಗೊಂಡ್ರೆ ಅಂತವರ ಮೇಲೆ ಇವರು ಆಕ್ಷನ್ ತಗೊಂಡು ಅವರನ್ನೇ ಮೂಲೆ ಗುಂಪು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ಜನಗಳು ಅದಕ್ಕೆ ಸರ್ಕಾರದ ಪರವಾಗಿ ಕೈ ಜೋಡಿಸ್ತಾರೆ ಅಂತ ಹೇಳುವಾಗ ಇಲ್ಲಿ ನೋಡಿ, ಅವರು ಅಸಹಾಯಕರೇ, ಅವರ ಪರಿಸ್ಥಿತಿ ನಾವು ಇದು ಮಾಡಿದ್ರೆ ಅವರ ಮೇಲೆ ದೋಷಾರೋಪಣೆ ಮಾಡಿದ್ರೆ ಕೆಲವು ಸತ್ಯ ಅವರು ಅಸಹಾಯಕರಾಗಿ ಇರ್ತಾರೆ. ಈಗ ಇದು ಒಳ್ಳವರೇ ನೀವು ಶಿಶುಧರ್ ಶೆಟ್ಟಿಯರು ಅಥವಾ ನಿಮ್ಮ ಒಟ್ಟು ಎಲ್ಲ ಸಂಘಟನೆಯ ಕಾರ್ಯಕರ್ತರು ಈ ಒಂದು ಸೇತುವೆ ಅಂತಲ್ಲ, ಅನೇಕ ರೀತಿಯ ಸಂದರ್ಭದಲ್ಲಿ ಈ ಅಕ್ರಮ ಮರಳುಗಾರಿಕೆಯ ಕಾರಣ ಬಗ್ಗೆ ದೂರುಗಳನ್ನು ಜಿಲ್ಲಾಡಳಿತದ ಮುಂದೆ ತಂದಿದ್ದೀರಿ ಮತ್ತು ನೀವು ಬಹಿರಂಗವಾಗಿ ಸಾರ್ವಜನಿಕವಾಗಿ ಕೂಡ ಮಾತಾಡ್ತಾ ಇದ್ದೀರಿ. ಆದರೆ ನಮ್ಮ ಜಿಲ್ಲೆಯ ಜನರ ಸ್ಪಂದನೆ, ನಿಮ್ಮ ಧ್ವನಿಯ ನೀವು ಮಾತನಾಡುವಾಗ ಅಥವಾ ಒಂಚೂರಾದರೂ ಸಾರ್ವಜನಿಕರು ನಿಮ್ಮ ಜೊತೆಗೆ ಸ್ಪಂದಿಸಿದ್ದರೆ ಬಹುಶಃ ತಕ್ಕ ಮಟ್ಟಿಗೆ ಇಂಥ ಅಕ್ರಮಗಳನ್ನೆಲ್ಲ ತಡೆಯಬಹುದಿತ್ತೋ ಏನನ್ಸುತ್ತೆ? ಖಂಡಿತ ನೋಡಿ, ಈಗ ನಾವು ಇವತ್ತು ಜಿಲ್ಲಾಧಿಕಾರಿ ನಿನ್ನೆ ನಮ್ಗೆ ಭೇಟಿ ಮಾಡಿದ್ರು, ನಮ್ಗೆ ಯಾವ್ದನ್ನ ಭೇಟಿ ಮಾಡ್ತೇವೆ, ಅವರಿಗೆ ನಾವೆಲ್ಲ ನಮ್ಮಲ್ಲಿರುವ ವರದಿಗಳನ್ನು ಎಲ್ಲ ದಾಖಲೆಗಳನ್ನು ನೀಡ್ತಾ ಇದ್ದೇವೆ. ಆದ್ರೆ ಜಿಲ್ಲೆ ಜನರಿಗೆ ಏನು ಅಂತ ಹೇಳಿದ್ರೆ ನೋಡಿ, ನಮ್ಮ ಜಿಲ್ಲೆಯ ಜನರು ಏನು ಅಂತ ಹೇಳಿದ್ರೆ ಮೊದಲಿಂದಲೂ ಅವರಿಗೆ ಯಾವುದೇ ವಿಷಯದಲ್ಲಿ ಇದಾದ್ರೂ ಕೂಡ ಇಲ್ಲಿ ಪರಿಸರ, ಪ್ರಕೃತಿ, ನೇಚರ್ನ ಬಗ್ಗೆ ಏನಾದ್ರೂ ಕೂಡ ಮೌನ
ಇವತ್ತು ನಮ್ಮ ನೇತ್ರಾವತಿ ಬಗ್ಗೆ ದಿನೇಶ್ ಒಳ್ಳ ಅವರೇ ಮಾತನಾಡ್ಲಿ ಅಂತ. ದಿನೇಶ್ ಒಳ್ಳ ಅದು ನಾವೇ ಹೋರಾಟ ಮಾಡ್ಬೇಕು, ಅದು ನಮ್ಮದೇ ಆಗಿದೆ. ಎತ್ತಿನ ಹೊಳೆ ನಮ್ಮದು, ಅದು ನಾವು ಬೇಕಾದ್ರೆ ಮಾಡ್ಬೇಕು. ನಾವೊಂದು ಗುತ್ತಿಗೆದಾರ ಹೋರಾಟಗಾರರಾಗಿ ಆಗಿಬಿಟ್ಟಿದ್ದಿಲ್ಲ. ಅಂದ್ರೆ ನಮ್ಮಲ್ಲಿ ನಾಳೆ ಬಗ್ಗೆ ಚಿಂತೆ ಇಲ್ಲ. ಇವತ್ತಿಗೆ ಇನ್ನು ನೀರುಣ್ಣತ್ತ ಎಲ್ಲದೆಲ್ಲ ಸುಖ. ಭವಿಷ್ಯದಲ್ಲಿ ಇನ್ನು ಕೇವಲ 10 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಥ ಒಂದು ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ ನಮ್ಮ ಜಿಲ್ಲೆಯ ಜನರು ಯಾರು ಯೋಚಿಸುತ್ತಿಲ್ಲ. ಇದರ ಕ್ಷಣಿಕ ಸುಖವನ್ನು ಅಂದ್ರೆ ಇಂದು ನಾಳೆ ಇವತ್ತು ಸಿಟಿ ಡೆವಲಪ್ಮೆಂಟ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಫ್ಲಾಟ್ ಬೇಕು, ಅದು ಬೇಕು, ಫ್ಲೈಓವರ್ ಬೇಕು, ಏನು ಮಾಲು ಮಹಲ್ಗಳು ಬೇಕು ಅಂತಾರೆ. ಆದ್ರೆ ಇಷ್ಟೆಲ್ಲ ಆಗ್ಲಿಕ್ಕೆ ನಾಳೆ ಫ್ಯೂಚರ್ ಅಲ್ಲಿ ಯಾವ ನೀರು ಎಲ್ಲಿಂದ, ಈ ಪ್ರಶ್ನೆಗೆ ಉತ್ತರ ಹುಡುಕೋರು ನಮ್ಮಲ್ಲಿ ಯಾರು ಇಲ್ಲ. ಇದು ಯಾರಿಗೂ ಬೇಡ. ಎಲ್ರಿಗೂ ಆಗ ಪಕ್ಷ, ಜಾತಿ, ಧರ್ಮ ಅದ್ರ ಬಗ್ಗೆ ಬೇಕಿದ್ರೆ ಎಷ್ಟು ಬೇಕಾದ್ರೂ ಸಮಯ ವ್ಯರ್ಥ ಮಾಡ್ತಾರೆ, ಅದ್ರ ಬಗ್ಗೆ ಎಷ್ಟು ಕೊಡೋ ಇದು ಮಾಡ್ತಾರೆ. ಆದ್ರೆ ಈ ಮೂಲಭೂತ ನಮ್ಮ ಇದಕ್ಕೆ ಫ್ಯೂಚರ್ ಅಲ್ಲಿ ಆಗುವಂತದ್ದು ನಾವು ಯಾರು ಯೋಚಿಸಿಲ್ಲ. ಇದು ಏನು ಜಿಲ್ಲೆಯ ಜನರ ಬಗ್ಗೆ ನಾನು ಏನ್ ಹೇಳ್ತು ಅಂತ ಅರ್ಥ ಆಗ್ತಿಲ್ಲ. ಇದು ನೀವಂತೂ ಧ್ವನಿ ಎತ್ತಿಕೊಂಡು ಬಂದಿದ್ದೀರಿ. ಕನಿಷ್ಠ ಇನ್ನು ಮುಂದಕ್ಕಾದರೂ ಉಳಿದಿರುವ ಸೇತುವೆ ಮತ್ತು ಉಳಿದಿರುವ ನದಿ ತೀರ, ನದಿ ಪರಿಸರಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಜನ ನಿಮ್ಮ ಹೋರಾಟ, ನಿಮ್ಮ ಧ್ವನಿಗೆ ಬೆಂಬಲ ಕೊಡ್ಲಿ. ಇಲ್ಲಾಂದ್ರೆ ನೀವು ಹೇಳಿದಾಗೆ 10 ವರ್ಷದ ನಂತರದ ಪರಿಸ್ಥಿತಿ ಅಥವಾ ಅವಾಗ ಶಶಿಧರ ನಾವು ಯೋಚಿಸಿದ್ರೆ ಬಹಳ ಕಷ್ಟ, ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಖಂಡಿತ ಆಗ್ತದೆ. ಒಳ್ಳವರೇ, ಧನ್ಯವಾದಗಳು. ಕಾಳಜಿಗೆ ಪರಿಸರ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಒಳ್ಳ ಅವರು ಪಶ್ಚಿಮ ಘಟ್ಟದಾದ್ಯಂತ ನಿರಂತರವಾಗಿ ಓಡಾಡಿಕೊಂಡು ಅಧ್ಯಯನ ನಡೆಸಿಕೊಂಡು ಅಲ್ಲಿ ಇರುವಂತಹ ಜಲಮೂಲ ಮತ್ತು ಅಲ್ಲಿ ಯಾವ ರೀತಿಯೆಲ್ಲ ಕಾಡನ್ನು ಕಡಿದು ಬರಿದು ಮಾಡಲಾಗಿದೆ ಎಲ್ಲ ಬಗ್ಗೆ ನಿರಂತರವಾಗಿ ಮಾಹಿತಿಗಳನ್ನು, ವರದಿಗಳನ್ನು ಮಾಡ್ತಾ ಇರುವಂತಹ ದಿನೇಶ್ ಒಳ್ಳ ಅವರು ಹೇಳಿರುವಂತಹ ವಿಚಾರ ಇದು. ನಮಗೆ ಇದು ಈ ಅಪಾಯಕ್ಕಿಂತಲೂ 10 ಪಟ್ಟು ದೊಡ್ಡ ಅಪಾಯಗಳು ಮುಂದೆ ಕಾದಿದೆ. ನಾವು ಅಕ್ರಮ ಮರಳುಗಾರಿಕೆ ಬಗ್ಗೆ ಒಂದು ಸ್ಪಷ್ಟವಾಗಿ ಅಥವಾ ಜಿಲ್ಲೆಯ ಜನರೆಲ್ಲರೂ ಒಟ್ಟಾಗಿ ಒಂದು ಧ್ವನಿ ಎತ್ತದೆ ಹೋದರೆ ಇನ್ನಷ್ಟು ದೊಡ್ಡ ಗಂಭೀರ ಸ್ವರೂಪದ ಅಪಾಯಗಳು ಅದು ಕಣ್ಣ ಮುಂದೆ ಬಂದು ನಿಂತಿದೆ ಅನ್ನುವ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅದು ವಾಸ್ತವ ಕೂಡ. ಯಾಕಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಪರಿಸರ ಕಾರ್ಯಕರ್ತರು ಮಾತನಾಡುವಾಗ ಜನರು ಮತ್ತು ನಮ್ಮ ಆಡಳಿತ ವ್ಯವಸ್ಥೆ ಬಾರಿ ಲಘುವಾಗಿ ತಗೊಳ್ಳಿಕ್ಕೆ ಉಂಟು. ನೀರಿಗೇನು ಸಮಸ್ಯೆ, ಬೇಕಾದಷ್ಟು ಮಳೆ ಬರುತ್ತೆ. ಮರಳಿಗೇನು ಸಮಸ್ಯೆ, ಬೇಕಾದಷ್ಟು ಮರಳು ಉಂಟು. ಸೊ ಈ ರೀತಿಯಾಗಿ ತುಂಬಾ ಉಡಾಪೆಯ ಮಾತುಗಳನ್ನೇ ನಾವು ಕೇಳಿಕೊಂಡು ಬರ್ತೇವೆ. ಎಲ್ಲದರ ಪರಿಣಾಮವಾಗಿ ಈ ರೀತಿಯ ಅಪಾಯಗಳು, ದುರಂತಗಳು ನಮ್ಮ ಕಣ್ಣೆದುರು ಬಂದು ಇವತ್ತು ಎದ್ದು ನಿಂತಿದೆ. ಇದೇನೋ ತತ್ಕ್ಷಣಕ್ಕೆ ಉಂಟಾದ ಅಪಾಯ ಅಲ್ಲ. ಭೂಕಂಪ ಬಂದೋ ಅಥವಾ ಬಿರುಗಾಳಿ ಬಂದೋ ಅಥವಾ ಸಿಡಿಲು ಬಡಿದೋ ನಡೆದಂತ ಒಂದು ಅಪಾಯ ಅಲ್ಲ. ಇದು ನಾವೇ ಸೃಷ್ಟಿ ಮಾಡಿದಂತ ಸ್ವಯಂಕೃತ ಅಪರಾಧ. ಇದು ಸ್ವಯಂಕೃತ ಅಪರಾಧ. ಇದು ಕ್ರಿಮಿನಲ್ ಅಫೆನ್ಸ್ ನಾವೇ ಮಾಡಿದಂತ. ಯಾಕಂತ ಹೇಳಿದ್ರೆ ಸಾಮಾಜಿಕ ಕಾರ್ಯಕರ್ತರು ಅವರ ಜವಾಬ್ದಾರಿಯನ್ನು ಮಾಡಿದ್ದಾರೆ, ಪರಿಸರ ಕಾರ್ಯಕರ್ತರು ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ದೂರಿನ ಮೇಲೆ ದೂರುಗಳನ್ನು ತಂದು ಕೊಟ್ಟಿದ್ದಾರೆ. ಯಾವ ದೂರಿಗೂ ಕೂಡ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಯಾವ ದೂರಿಗೆ ಕೂಡ ಕನಿಷ್ಠ ಒಂದು ತಪಾಸಣೆ, ಒಂದು ವಿಚಾರಣೆ ಅನ್ನೋದು ಕೂಡ ನಡೀಲಿಲ್ಲ. ಅದೆಲ್ಲದರ ಪರಿಣಾಮ ಇವತ್ತು ನಾವು ನೋಡ್ತಾ ಇದ್ದೇವೆ. ಒಂದು ಸ್ಮಾರ್ಟ್ ಸಿಟಿ ಟ್ಯಾಗ್ನಲ್ಲಿರುವಂತಹ ಮಂಗಳೂರು ನಗರದಲ್ಲಿ, ನಗರ ವ್ಯಾಪ್ತಿಯಲ್ಲಿ, ಮಂಗಳೂರು ಮಹಾನಗರ ಕಾರ್ಪೊರೇಷನ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಅವಘಡ ಅಥವಾ ಈ ರೀತಿಯ ಒಂದು ಅಪಾಯದ ಸನ್ನಿವೇಶ ಎದುರಾಗಿದೆ. ಅದು ಕೂಡ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೇರವಾಗಿ ಮಂಗಳೂರು ನಗರದಿಂದ ಸಂಪರ್ಕ ಕಲ್ಪಿಸುವಂತ ರಸ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ MG ಹೆಗಡೆ ಅವರು ಕೂಡ ಎತ್ತಿನ ಹೊಳೆ ವಿರುದ್ಧದ ಹೋರಾಟ, ನೇತ್ರಾವತಿ ಉಳಿಸಿ ಹೋರಾಟದಲ್ಲಿ ಪ್ರಮುಖ ನಾಯಕತ್ವವನ್ನು ವಹಿಸಿಕೊಂಡು ಹೋರಾಟ ಮಾಡಿದವರು. ಇದು ಹೆಗಡೆ ಅವರೇ, ನಮಸ್ಕಾರ. ನಮಸ್ತೆ. ನಮ್ಮ ಕಣ್ಣ ಮುಂದೆ ನೀವು ಈ ಮೊದಲು ಹೇಳಿಕೊಂಡು ಬಂದಂತ ಅಪಾಯವೇ ನಮ್ಮ ಕಣ್ಣ ಮುಂದೆ ಸಾಕ್ಷಾತ್ಕರಿಸಿದೆ. ಇವಾಗ ಏನ್ ಹೇಳ್ತೀರಿ? ನೋಡಿ, ಅದೇ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ ಸ್ವ ಅನುಭವ ಆಗುವ ತನಕ ನಾವು ಏನು ಮಾಡುದಿಲ್ಲ ಹೇಳುವ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ. ನಮಗೆ ನೇತ್ರಾವತಿಗೆ ಗುಡ್ಡ ಕಡಿಯುವಾಗ ಹೇಳಿದೆವು, ಸ್ಲೈಡ್ ಇದು ಹಾಗೆ ಮಾಡಿದ್ರೆ ಗುಡ್ಡ ಕುಸಿತ ಆಗ್ತದೆ 100%. ಆಗ ಯಾರು ಕೇಳಲಿಲ್ಲ.
ನಿಮ್ಮ ಬೆಳ್ತಂಗಡಿ ಭಾಗದಿಂದ ಹಿಡಿದು ಈಗ ಎಲ್ಲ ಕಡೆ ಆ ಗುಡ್ಡ ಕುಸಿತ ಪ್ರಾರಂಭ ಆಯ್ತು. ಅದು ನೇತ್ರಾವತಿ ಇಂಪ್ಯಾಕ್ಟ್. ಅದೇ ರೀತಿ ಈಗ ಮರಳು ತೆಗಿಬೇಡಿ ಅಂತ ಹೊಡೆದಾಡ್ಕೊಂಡ್ರು, ಕೋರ್ಟಿಗೆ ಹೋದ್ರು, ಏನೇನೋ ಮಾಡಿದ್ರು, ಆದ್ರೂ ಕೇಳಲಿಲ್ಲ ಜನ. ಈಗ ಸೇತುವೆಗೆ ಕುತ್ತಿಗೆಗೆ ಬಂದು ನಿಂತಿದೆ. ಇದು ನಮ್ಮ ಆಡಳಿತ ವ್ಯವಸ್ಥೆ. ಕರಾವಳಿ ಭಾಗದಲ್ಲಿ ಜನಪ್ರತಿನಿಧಿಗಳು ಖಂಡಿತವಾಗಿಯೂ ಅವರು ಪ್ರಕೃತಿ ಪರವೂ ಇಲ್ಲ ಮತ್ತು ತುಳುನಾಡಿನ ಪರವಾಗಿಯೂ ಇಲ್ಲ ಮತ್ತು ಜನರ ಪರವೂ ಇಲ್ಲ. ಅಂದರೆ ನೀವು ಮಾತನಾಡಿ, ಹೆಗ್ಡೆ ಅವರು ನೀವು ನಮ್ಮ ಪರವಾಗಿ ಮಾತಾಡಿ, ದಿನೇಶ್ ಒಳ್ಳ ಅವರು ನೀವು ನಮ್ಮ ಪರವಾಗಿ ಮಾತನಾಡಿ, ಶಶಿಧರ್ ಶೆಟ್ಟಿ ಅವರು ನೀವು ನಮ್ಮ ಪರವಾಗಿ ಮಾತನಾಡಿ ಅಂತ ಜನ ಇಲ್ಲಿ ಕೂತ್ಕೊಂಡು ಏನು ಸುಖ ಅನುಭವಿಸ್ತಾರೆ, ಹೇಳ್ತಾರೆ. ಆಮೇಲೆ ಇಲೆಕ್ಷನ್ ಬರುವಾಗ ಭಾವನಾತ್ಮಕವಾಗಿ ಏನೋ ಒಂದು ಸುಡುಗಾಡು ಸಂಗತಿ ಸಿಗ್ತದೆ ಇವರಿಗೆ, ಅದಕ್ಕೋಸ್ಕರ ನಾವು ಓಟ್ ಕೊಡ್ತೇವೆ ಅಂತ ಹೋಗಿ ಗುದ್ದಿ ಬರ್ತಾರೆ. ಅದರ ಪ್ರತಿಫಲ ಇದು. ಇದು ಹೆಗ್ಡೆವರೇ ಇನ್ನೊಂದು ವಿಚಾರ. ಯಾಕಂದ್ರೆ ಮಂಗಳೂರು ನಗರದಿಂದ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಮಂಗಳೂರು ನಗರಕ್ಕೆ, ಮಂಗಳೂರು ನಗರದಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆಯಲ್ಲಿ ಏನು ಸೇತುವೆಯಲ್ಲಿ ನಡೆದಿರುವಂತ ದುರ್ಘಟನೆ ಇದು. ಒಂದು ವೇಳೆ ಯಾರಾದ್ರೂ ವಿಐಪಿಗಳು ಬರ್ತಾ ಇದ್ದಂತ ಸಂದರ್ಭದಲ್ಲಿ ನಡೆದಿದ್ದಾರೆ ನೋಡಿ. ಈಗ ಅದು ಏನೋ ಈಗ ಮೊದಲೇ ಗೊತ್ತಾಯ್ತು ಬಚಾವ್, ಅದರಲ್ಲಿ ಜನ ಹೋಗ್ತಾ ಇರುವಾಗ ಆಗಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು. ಒಂದು ನೋಡಿ, ಇನ್ನೊಂದು ನಿಮ್ಗೆ ಉದಾಹರಣೆ ಕೊಡ್ತೇನೆ. ಈ ಇದಕ್ಕುಂಟಲ್ಲ ನಿಮ್ಮ ಪಚ್ಚನಾಡಿ ಕಸದ್ದು, ಅದರ ಏನು ಕೊಳಚೆ ನೀರು ಇಂಗಿ ಅದು ಹೋಗಿ ಬಹುಮುಖಿ ಕುಡಿಯುವ ನೀರಿನ ಯೋಜನೆ ಅಲ್ಲಿಗೆ ಹೋಗಿ ಸೇರ್ತಾ ಉಂಟು. ಅಲ್ಲಿಗೆ ಹೋಗಿ ಸೇರ್ತಾ ಉಂಟು ಅಂತ ಎಲ್ಲರಿಗೂ ಗೊತ್ತಿದೆ, ಹೇಳ್ತಾ ಇದ್ದೇವೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಇವತ್ತಿಗೂ ಅದ್ರ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಅಂದ್ರೆ ಇನ್ನು ಆ ನೀರನ್ನ ಕುಡ್ದು ಜನ ಸತ್ತ ಮೇಲೆ ಇವರಿಗೆ ಎಚ್ಚರ ಆಗುತ್ತೆ. ಅದೇ ರೀತಿ ಪ್ರತಿಯೊಂದು ಕೂಡ. ಯಾಕೆ ಈಗ ನಾನು ಕೇಳುದು, ವೈಜ್ಞಾನಿಕವಾಗಿ ಈ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಅಲ್ಲಿ ಹೊಯ್ಗೆ ಎಷ್ಟು ತೆಗಿಬೇಕು, ಯಾವ ಪ್ರಮಾಣದಲ್ಲಿ ತೆಗಿಬೇಕು, ಯಾವ ಪ್ರಮಾಣದಲ್ಲಿ ತೆಗಿಬಾರ್ದು, ಏನ್ ಅನಾಹುತ ಆಗ್ತದೆ ಗೊತ್ತಿಲ್ವಾ? ಹೌದು, ಆ ಸೇತುವೆಯ ಧಾರಣ ಸಾಮರ್ಥ್ಯ ಏನು ಅನ್ನೋದು ಗೊತ್ತಿಲ್ವಾ? ಹೌದು. ಈಗ ಇಷ್ಟು ನಿರಂತರವಾಗಿ 24 hours ಏನು ವಾಹನಗಳು ಓಡಾಡ್ತಾ ಇರುವಂತ ಒಂದು ಸೇತುವೆ. ಮತ್ತೆ ನೀವು ನಾನು ಹೇಳ್ಬೇಕಾ, ಪಬ್ಲಿಕ್ ಹೇಳ್ಬೇಕಾ? ಈಗ ಏನಾಗಿದೆ ಅಂದ್ರೆ ಪ್ರತಿಯೊಂದರಲ್ಲಿ ಇವರಿಗೆ ಉಂಟಲ್ಲ, ದುಡ್ಡು ಮಾಡುದೇ ಅಂತಿಮವಾದಂತ ಧ್ಯೇಯ. ಅಂದರೆ ಅಕ್ರಮ ಮರಳು ಅನ್ನುವಂಥದ್ದು ಒಂದು ನೋಟ್ ಪ್ರಿಂಟ್ ಮಾಡುವ ದಂಧೆ. ಸೊ ಇದು ಹೆಗ್ಡೆಯವರೇ ಈ ಅಕ್ರಮ ಮರಳುಗಾರಿಕೆ ಅನ್ನೋದು ಪಕ್ಕಾ ನೋಟ್ ಪ್ರಿಂಟ್ ಮಾಡೋ ದಂಧೆ ಆಗಿದೆ. ಅದೇ ಅದರಲ್ಲಿ ದುಡ್ಡು ಬರುವಷ್ಟು ಸಿಕ್ಕಾಪಟ್ಟೆ ಬರ್ತಾ ಇದೆ. ಈಗ ಪ್ರಶ್ನೆ, ಬಿದ್ದೋದ್ರೇನು, ನದಿ ಮುಚ್ಚಿ ಹೋದ್ರೇನು, ನಮ್ಗೆ ಸಂಬಂಧ ಇಲ್ಲ. ಈಗ ಅಕ್ರಮ ಮರಳುಗಾರಿಕೆಯಲ್ಲಿ ಯಾರಿಗೆಲ್ಲ ಯಾವೆಲ್ಲ ಅಂತದವರಿಗೆಲ್ಲ ದುಡ್ಡು ಬರುತ್ತೆ? ಅದ್ರ ಎಲ್ಲರ ಪರಿಣಾಮ ಇದೆ. ಹೌದು. ಈಗ ಪ್ರಶ್ನೆ, ಅಕ್ರಮ ಮರಳುಗಾರಿಕೆಯಲ್ಲಿ ಯಾರಿಗೆಲ್ಲ ದುಡ್ಡು ಬರುತ್ತೆ ಅಂತ, ಯಾವ ಎಲ್ಲ ನೋಡಿ. ಅಕ್ರಮ ಮರಳುಗಾರಿಕೆಯಲ್ಲಿ ಈ ರಾಜಕೀಯ ಪಕ್ಷದ ಏನು ಪ್ರಭಾವಶಾಲಿಗಳು ಗುತ್ತಿಗೆ ಪಡಿತಾರೆ. ಅವರು ಲಿಸ್ಟ್ ಮಾಡಿ ಕೊಡ್ತಾರೆ. ಆ ಲಿಸ್ಟಿನವರಿಗೆ ಕಾಂಟ್ರಾಕ್ಟ್ ಸಿಗ್ತದೆ. ಆ ಕಾಂಟ್ರಾಕ್ಟಿನ ದುಡ್ಡು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಒಂದು ಭಾಗ ಹೋಗ್ತದೆ. ಅಧಿಕಾರಿಗಳಿಗೂ ಹೋಗ್ತದೆ, ಜನನಾಯಕರಿಗೂ ಹೋಗ್ತದೆ. ಸೊ ಎಲ್ಲರೂ ಪಾಲುದಾರರೇ. ಅಕ್ರಮದಲ್ಲಿ ಎಲ್ಲರೂ ಪಾಲುದಾರರು. ಸೊ ಎಲ್ಲರ ಪಾಲುದಾರಿಕೆಯಲ್ಲಿ ಈಗ ಸೇತುವೆ ಬಂದು ಕುಸಿಯುವ ಹಂತಕ್ಕೆ ಬಂದು ನಿಂತಿದೆ. ಹೌದು, ಅದರ ಪರಿಣಾಮ ನಾವು ಅನುಭವಿಸ್ಬೇಕು. ಮತ್ತೆ ಜನರು ಅಷ್ಟೇ. ಏನಾದ್ರೂ ನಮ್ಮಲ್ಲಿ ಕರಾವಳಿಯಲ್ಲಿ ಯಾವುದಕ್ಕೂ ಜನ ಬರುವುದಿಲ್ಲ, ಮಾತಾಡುದಿಲ್ಲ. ಸೊ ಟೇಕನ್ ಇಂಟು ಗ್ರಾಂಟೆಡ್. ಈಗ ಒಂದು ಚುನಾವಣೆಗಳು ಗೊತ್ತುಂಟು, ಅವರಿಗೆ ಒಂದು ಇಶ್ಯೂ ರೈಸ್ ಮಾಡಿದ್ರೆ ರೋಡ್ ಕೊಡ್ತಾರೆ. ಈಗ ಹೆಗ್ಡೆಯವರೇ ನಿನ್ನೆ ಈ ಒಂದು ದುರ್ಘಟನೆಯ ಬಳಿಕ ಒಟ್ಟಾಗಿ ನಿನ್ನೆಯ ಈ ಒಂದು ಬಿರುಕು ಅಥವಾ ಸೇತುವೆಯ ಪಿಲ್ಲರ್ಗಳ ಕುಸಿತದ ಬಳಿಕ ನೀವು ಕೇಳ್ತಾ ಇಲ್ಲ? ಹೆಗ್ಡೆಯವರೇ ಕೇಳ್ತಾ ಇಲ್ಲ? ಹಲೋ, ಈಗ ಕೇಳ್ತದೆ. ಈಗ ಈ ಒಂದು ದುರ್ಘಟನೆ ಬಳಿಕ ನಿನ್ನೆ ಜಿಲ್ಲಾಡಳಿತದ ವತಿಯಿಂದ ಹೇಳಿರುವಂತಹ ಪ್ರತಿಕ್ರಿಯೆ ಅಥವಾ ಸ್ಪಷ್ಟೀಕರಣ ಏನಂತ ಹೇಳಿದ್ರೆ, ಪಕ್ಕದಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಬದಲಿ
ಪರ್ಯಾಯ ಹೊಸ ಸೇತುವೆಯ ನಿರ್ಮಾಣದ ಸಲುವಾಗಿ ಅಡ್ಡಕ್ಕೆ ಮಣ್ಣು ಹಾಸಲಾಗಿದೆ. ಸೊ ಹಾಗಾಗಿ ಅಲ್ಲಿ ನೀರು ನಿಂತಿತ್ತು. ಅದರ ಒತ್ತಡದಿಂದಾಗಿ, ಆ ನೀರಿನ ಒತ್ತಡದಿಂದಾಗಿ ಹಳೆಯ ಸೇತುವೆಯ ಪಿಲ್ಲರ್ಗಳು ಕುಸಿಯುವಂತಾಯ್ತು ಅಂತ ಹೇಳ್ತಾರೆ ಅವರು. ಹಾಗಿದ್ರೆ ನಂದೊಂದು ಪ್ರಶ್ನೆ, ಈಗ ಒಂದು ಇಂಜಿನಿಯರಿಂಗ್ ತಂತ್ರಜ್ಞಾನದಲ್ಲಿ ಒಂದು ಸೇತುವೆಯನ್ನು ಕಟ್ಟುವಾಗ ಬದಿಯಲ್ಲಿರುವ ಒಂದು ಸೇತುವೆಯನ್ನು ಉಳಿಸಿಕೊಳ್ಬೇಕು, ಅದಕ್ಕೆ ಧಕ್ಕೆ ಆಗಬಾರದು. ಅದಕ್ಕೆ ಧಕ್ಕೆ ಆಗಬಾರದು ಅಂದ್ರೆ ಯಾವ ತಾಂತ್ರಿಕ ರೀತಿಗಳನ್ನು ಅನುಸರಿಸಬೇಕು ಹೇಳಲಿಕ್ಕೆ ಇಂಜಿನಿಯರ್ಗಳಿಗೆ ಗೊತ್ತಿರಲಿಲ್ಲ. ಅಲ್ಟಿಮೇಟ್ ಕ್ವಶನ್ ಇದು, ಅಲ್ಟಿಮೇಟ್ ಪ್ರಶ್ನೆ ಇದು, ಅಲ್ಟಿಮೇಟ್ ಪ್ರಶ್ನೆ ಇದು. ಒಂದು ಸೇತುವೆ ಕಟ್ಟುತ್ತಾ ಇದ್ದೀರಿ, ಹೊಸತ್ತು, ಸರಿ, ಹಳೆಯ ಸೇತುವೆ ಚಾಲ್ತಿಯಲ್ಲಿದೆ. ನೀವು ಹೊಸತನ್ನು ಕಟ್ಟುವಾಗ ಹಳೆಯ ಸೇತುವೆಯ ಅದರ ಭದ್ರತೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಲ್ವಾ? ಜನ ಓಡಾಡ್ತಾ ಇದ್ದಾರೆ 24x7, ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದೆ. ಕೂತ್ಕೊಂಡು ಪ್ಲಾನ್ ಮಾಡ್ಲಿಕ್ಕೆ ಅವರಿಗೆ ತಿಳುವಳಿಕೆ ಇಲ್ವಾ? ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲ್ತದವರೆಲ್ಲ ಜಿಲ್ಲಾಡಳಿತ ಉಳಿಸಿಕೊಂಡು ಕಟ್ಟಬೇಕಲ್ಲ. ನೀರಿನ ಒತ್ತಡ ಈ ಪ್ರಮಾಣದಲ್ಲಿ ಬಂದ್ರೆ ಹೀಗೆ ನೀರು ನಿಂತ್ರೆ ಹಳೆಯ ಸೇತುವೆಯಲ್ಲಿ ಹೀಗೆ ಬಿರುಕು ಬೀಳ್ತದೆ ಹೇಳುವಂತದ್ದು ಏನ್ LKG ಮಕ್ಕಳ ಇವರು? ಜಿಲ್ಲಾಡಳಿತ ಉತ್ತರ ಯಾರ ಕಿರಿಗಿರಿ ಹೂ ಬಿಡುದು ಇವರೆಲ್ಲ? ಜಿಲ್ಲಾಡಳಿತ ಉತ್ತರ ಕೊಡಬೇಕಾದ ಪ್ರಶ್ನೆ ಇದು. ಒಂದು ವೇಳೆ ಕೇಳಿ, ನೀವು ಪತ್ರಕರ್ತರು ಕೇಳಿ, ದಯಮಾಡಿ ಕೇಳಿ. ಆ ಇಂಜಿನಿಯರ್ ಯಾರು ಅಂತ ಅವರ ಫೋಟೋ ಹಾಕ್ಲಿಕ್ಕೆ ಹೇಳಿ ನಮ್ಗೆ. ಖಂಡಿತ ಖಂಡಿತ ಖಂಡಿತ. ಹೊಸ ಸೇತುವೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಕಾಳಜಿಗೆ. ಹೊಸ ಸೇತುವೆ ಮಾಡುವ ಸಂದರ್ಭದಲ್ಲಿ ಹೊಸ ಸೇತುವೆಯ ಪಕ್ಕಲಾಗಿ ಏನೋ ಸುಮಾರು 500 ಮೀಟರ್ನಷ್ಟು ಉದ್ದಕ್ಕೆ ಇಲ್ಲಿ ಮಣ್ಣು ಹಾಕಲಾಗಿದೆ. ಸೊ ಅದರಿಂದಾಗಿ ಒಂದು ಕಡೆಯಿಂದ ನೀರಿನ ಒತ್ತಡ ಉಂಟಾಯಿತು. ಆ ನೀರಿನ ಒತ್ತಡದಿಂದಾಗಿ ಹಳೆಯ ಸೇತುವೆಯ ಪಿಲ್ಲರ್ಗಳು ಕುಸಿತವಾಯಿತು ಅಥವಾ ಜಗ್ಗಿತು. ಮರವೂರು ನೂತನ ಸೇತುವೆಯ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ಇದರಿಂದ ಸುಮಾರು 500 ಮೀಟರ್ ಉದ್ದಕ್ಕೆ ಮಣ್ಣು ಅಡ್ಡಕ್ಕೆ ಹಾಸಲಾಗಿದೆ. ಇದರಿಂದ ನೆರೆ ನೀರು ಶೇಖರಣೆಯಾಗಿ ಸೇತುವೆಯ ಉತ್ತರ ದಿಕ್ಕಿನ ಒಂದೇ ಮಗ್ಗುಲಲ್ಲಿ ಆ ನೀರು ಹರಿದು ಹೋಗ್ತಿತ್ತು. ಸೊ ಹಾಗಾಗಿ ಅಲ್ಲಿ ಒತ್ತಡ ಉಂಟಾಯಿತು ಸೊ ಅನ್ನುವಂಥದ್ದು ಅಭಿಪ್ರಾಯ. ಸೊ ಹಾಗಾಗಿ ಈ ಏನು ಬಿರುಕು ಮತ್ತು ಕುಸಿತ ಉಂಟಾಯಿತು ಅನ್ನುವಂಥದ್ದು ಏನು ಅಭಿಪ್ರಾಯ. ನೀವು ಒಂದು ಹೊಸ ಸೇತುವೆಯನ್ನು ಮಾಡುವಾಗ MG ಹೆಗ್ಡೆ ಅವರು ಹೇಳಿದಾಗೆ, ನಾಗರಿಕರು ಕೂಡ ಪ್ರಶ್ನೆ ಮಾಡುವ ಹಾಗೆ, ಹಳೆಯ ಸೇತುವೆಯ ಭದ್ರತೆ ಬಗ್ಗೆ, ಹಳೆಯ ಸೇತುವೆಯಲ್ಲಿ ಜನ ಪ್ರತಿನಿತ್ಯನೂ ಪ್ರತಿ ಗಳಿಗೆಯಲ್ಲೂ ಓಡಾಡ್ತಾ ಇರ್ತಾರೆ, ಅವರ ಭದ್ರತೆಯ ಬಗ್ಗೆ, ಹಳೆಯ ಸೇತುವೆಯಲ್ಲಿ ದಿನದ 24 ಗಂಟೆಯೂ ವಾಹನಗಳು ಓಡಾಡ್ತಾ ಉಂಟು, ಅದರ ಭದ್ರತೆ ಬಗ್ಗೆ ನೀವು ಏನಾದರೂ ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕಲ್ಲ. ಒಂದು ವೇಳೆ ಇಡೀ ಸೇತುವೆ ಏನು ಜನ ಓಡಾಡ್ತಾ ಇದ್ದ ಸಂದರ್ಭದಲ್ಲಿ ಅಥವಾ ಜನ ತುಂಬಿದ ವಾಹನಗಳು ಓಡಾಡ್ತಾ ಇದ್ದ ಸಂದರ್ಭದಲ್ಲಿ ಕುಸಿತಾ ಇದ್ದಿದ್ದರೆ ಅವಾಗ ನೀವು ಏನು ಹೇಳ್ತಾ ಇದ್ದೀರಿ? ಇದೇ ಪ್ರಶ್ನೆಯನ್ನು ಹೇಳ್ತಾ ಇದ್ದೀರಾ ಅಥವಾ ಇದೇ ಉತ್ತರವನ್ನು ಹೇಳ್ತಾ ಇದ್ದೀರಾ? ಸೊ ನಮ್ಮ ಜನರು, ನಮ್ಮ ಊರಿನ ಜನರು, ನಮ್ಮ ಕಾರ್ಯಕರ್ತರು, ನಮ್ಮ ಪರಿಸರ ಕಾರ್ಯಕರ್ತರು, ನಮ್ಮ ಸಾಮಾಜಿಕ ಕಾರ್ಯಕರ್ತರು ಎಚ್ಚರಿಸಿಕೊಂಡೇ ಬಂದಿದ್ದಾರಲ್ಲ. ನಮ್ಮ ಸಾಮಾಜಿಕ ಕಾರ್ಯಕರ್ತರು, ನೀವೀಗ ಜನರನ್ನು ದೂರವಾಗಿಲ್ಲ, ನೀವು ಜನಪ್ರತಿನಿಧಿಗಳು ಜನರನ್ನು ದೂರವಾಗಿಲ್ಲ, ನೀವು ಜಿಲ್ಲಾಡಳಿತ ಜನರನ್ನು ದೂರವಾಗಿಲ್ಲ. ಇಲ್ಲೇ ಸಾಮಾಜಿಕ ಕಾರ್ಯಕರ್ತರು, ಪರಿಸರ ಕಾರ್ಯಕರ್ತರು ಎಚ್ಚರಿಕೆ ಕೊಡುವಂತ, ದೂರು ಕೊಡುವಂತ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಏನು ಸಾಮಾಜಿಕ ಕಾರ್ಯಕರ್ತರು, ಪರಿಸರ ಕಾರ್ಯಕರ್ತರಾಗಿರುವಂತ ಶಶಿಧರ್ ಶೆಟ್ಟಿ ಅವರು ಹೇಳಿದ್ರು, ನಾವು ಇದನ್ನು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೇವೆ ಅಂತ, ಹೈಕೋರ್ಟ್ ನಲ್ಲಿ ರಿಟ್ ಆಗ್ತೇವೆ, ನಾವು ವರ್ಷಾನುಗಟ್ಟಲೆಯಿಂದ ದೂರು ಕೊಟ್ಟಿದ್ದಾಗ್ಯೂ ಯಾವುದೇ ಏನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಪರಿಸರ ಇಲಾಖೆ, ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸೊ ಯಾಕೆ ಕೈಗೊಂಡಿಲ್ಲ? ಮತ್ತು ಇಂಥ ದುರಂತದ ಸಂದರ್ಭದಲ್ಲಿ ನಾವು ಇದನ್ನು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೇವೆ, ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೇವೆ, ಸಾರ್ವಜನಿಕ ಹಿತಾಸಕ್ತಿಯ ಏನೋ ದಾವೆ ದಾಖಲಿಸ್ತೇವೆ ಅಂತ ಈಗಾಗಲೇ ಶಶಿಧರ ಶೆಟ್ಟಿ ಅವರು ಹೇಳಿದ್ದಾರೆ. ಖಂಡಿತ ಈ ಸಂದರ್ಭದಲ್ಲಿ ಕೋರ್ಟ್ ಕೇವಲ ಈ ಸೇತುವೆ ಮಾತ್ರ ಅಲ್ಲ, ಇಲ್ಲಿ ದಿನೇಶ್ ಒಳ್ಳ ಅವರು, MG ಹೆಗ್ಡೆ ಅವರು ಮತ್ತೆ ಏನು ಶಶಿಧರ ಶೆಟ್ಟಿ ಅವರು ಮಾತನಾಡುವಾಗ ಹೇಳಿರುವಂತದ್ದು, ಇಂಥ ಅಪಾಯಗಳು ಇನ್ನೂ ಅನೇಕ ಇದೆ. ಅನೇಕ ನದಿ ತೀರದ, ನದಿ ಮಧ್ಯೆ ಇದ್ದಂತ ದ್ವೀಪಗಳೇ ಇವತ್ತು ಅಕ್ರಮ ಮರಳುಗಾರಿಕೆಯಿಂದಾಗಿ ಮಾಯವಾಗಿ ಹೋಗಿದೆ. ಸೊ ಇಂಥ ಅಪಾಯ ನಮ್ಮ ಮುಂದೆ ಇದೆ. ಇನ್ನೊಂದು ಕಡೆಯಿಂದ ಏನೋ ರಾಜಕೀಯ ಪಕ್ಷದವರು ಕೂಡ ಹೇಳಿದ್ದಾರೆ, ಅಕ್ರಮ ಮರಳುಗಾರಿಕೆ ಕಾರಣ ಅಂತ ಕಾಂಗ್ರೆಸ್ ಕೂಡ ತನ್ನ ಆರೋಪವನ್ನು ಮಾಡಿದೆ. ಅಕ್ರಮ ಮರಳುಗಾರಿಕೆಯಿಂದಲೇ ಈ ಒಂದು ಏನು ಅಪಾಯ ಎದುರಾಗಿದೆ ಅನ್ನುವುದನ್ನು ಮಾಜಿ ಸಚಿವರು ಮತ್ತು ಮಾಜಿ MLA ಆಗಿರುವಂತ ಅಭಯ್ ಚಂದ್ರ ಜೈನ್ ಅವರು ಕೂಡ ಇದೇ ಅಕ್ರಮ ಏನು
ವಿಷಯವನ್ನು ಮಾತಾಡಿದ್ದಾರೆ. ಸೊ ಇಲ್ಲಿ ಒಂದು ವಿಚಾರ ಸ್ಪಷ್ಟ, ಇಡೀ ದೇಶವೇ ಏನು ಇವತ್ತು ಮಾತನಾಡುವಂಥ ಒಂದು ವಿಚಾರವೇ ಆಗಿದೆ. ಯಾಕಂತ ಹೇಳಿದ್ರೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನಕ್ಕೆ ನೇರವಾಗಿ ಸಂಪರ್ಕ ಕಲ್ಪಿಸುವಂತ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂತ ರಸ್ತೆಯ ಸೇತುವೆಯ ಈ ರೀತಿಯ ಅಪಾಯಕ್ಕೆ ಬಂದು ನಿಂತಿರುವಂತದ್ದು ಇಂಥ ಒಂದು ಗಂಭೀರ ಸನ್ನಿವೇಶ ಆಲೋಚನೆ ಮಾಡಿಕೊಡಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂತ ಇವತ್ತೇನೋ ಪರ್ಯಾಯವಾಗಿ ಬದಲಿ ಅಲ್ಲಿಂದ ಸುತ್ತು ಬಂದು ಇಲ್ಲಿಂದ ಸುತ್ತು ಬಂದು ಏನೋ ಎಟ್ ಎನಿ ಕಾಸ್ಟ್ ಏರ್ಪೋರ್ಟ್ಗೆ ಸೇರುವಂತ ವ್ಯವಸ್ಥೆಗೆ ಇದ್ದಾವೆ, ಬದಲಿ ರಸ್ತೆಗಳು ಖಂಡಿತವಾಗಿದ್ದಾವೆ. ಆದರೆ ನೇರವಾಗಿದ್ದಂಥ ರಸ್ತೆಯಲ್ಲಿ ಈ ಹೊಸ ಸೇತುವೆ ರೆಡಿ ಆಗಬೇಕಿದ್ರೆ ಇನ್ನೂ 3 ತಿಂಗಳು ಬೇಕಾಗಿದೆ. ಅಷ್ಟರ ತನಕ ಬದಲಿ ರಸ್ತೆಯಲ್ಲಿ ಓಡಾಡಬೇಕಾದಂತ ಸನ್ನಿವೇಶ. ಜನಪ್ರತಿನಿಧಿಗಳು ಉತ್ತರ ಕೊಡಬೇಕು, ಎಲ್ಲ ಪಕ್ಷದವರು ಕೂಡ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.